ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತರ್ನಾಥ್ ಗಟ್ಟೆ ಕಾಪಿಕಾಡ್. ಈ ದಿವಸದ ಪ್ರಮುಖ ಸುದ್ದಿಗಳು ಮತ್ತು ಬೆಳವಣಿಗೆಗಳತ್ತ ಒಂದು ಅವಲೋಕನ. ಕರಾವಳಿಯ ಜನ, ಕರ್ನಾಟಕದ ಜನ ಅತ್ಯಂತ ಸಂಭ್ರಮಪಟ್ಟ ಕ್ಷಣವದು ನಿನ್ನೆಯದು. ಅಕ್ಷರ ಸಂತ ಆಜಬ್ಬ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದಂಥ ಸಂದರ್ಭ. ಇವತ್ತು ಅಕ್ಷರ ಸಂತ ಆಜಬ್ಬ ಅವರು ತನ್ನ ತವರೂರಿಗೆ, ತನ್ನ ಊರಿಗೆ, ತನ್ನ ಶಾಲೆಯ ಊರಿಗೆ ಬಂದಿದ್ದಾರೆ. ಅವರನ್ನು ಇವತ್ತು ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಸ್ವಾಗತ ಮಾಡಿಕೊಂಡು ಅವರನ್ನು ಮಂಗಳೂರಿಗೆ ಬರಮಾಡಿಕೊಂಡರು. ಜೊತೆಗೆ ಮಂಗಳೂರಿನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಜಬ್ಬ ಅವರನ್ನು ಸನ್ಮಾನ ಕೂಡ ಮಾಡಲಾಯಿತು. ಇವತ್ತಿನ ಈ ಒಂದು ಘಟನಾವಳಿಗಳನ್ನು ನಾನು ಇವತ್ತಿನ ನ್ಯೂಸ್ ಆ್ಯಂಡ್ ವ್ಯೂಸಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೇನೆ. ಮತ್ತು ಒಂದಷ್ಟು ವಿಚಾರಗಳು ಕೂಡ ಆಜಬ್ಬರ ಬಗ್ಗೆ ಮಾತಾಡಲಿಕ್ಕಿದೆ. ಆಜಬ್ಬರು ಮಾತನಾಡಿದ ವಿಚಾರಗಳನ್ನು ಕೂಡ ನಾವು ತೋರಿಸ್ತೇವೆ. ಜೊತೆಗೆ ಆಜಬ್ಬರ ಅತ್ಯಂತ ನಿಕಟವರ್ತಿಗಳು ಮಾತನಾಡಿದಂಥ ವಿಚಾರಗಳು ಕೂಡ ಇವತ್ತಿನ ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸಲ್ಲಿ ನಿಮ್ಮ ಮುಂದೆ ಇದೆ. ಆಜಬ್ಬ ಅವರು ಅತ್ಯಂತ ವಿನೀತರಾಗಿ, ನಾವು ನಿನ್ನೆ ದಿವಸ ನೋಡಿದ್ದೇವೆ, ಬರಿಗಾಲಿನಲ್ಲೇ ನಡೆದಾಡ್ತಾ ಅವರು ರಾಷ್ಟ್ರಪತಿಯವರಿಂದ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥದ್ದು. ಅಷ್ಟೇ ವಿನೀತರಾಗಿ, ಮುಗ್ಧರಾಗಿ ಅವರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥ ಒಂದು ಕ್ಷಣ, ಆ ಒಂದು ಸಂದರ್ಭ ಅದು ಇಡೀ ದಿವಸ ನಿನ್ನೆ ಸಾಮಾಜಿಕ ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಸಂಚಲನ ಕೂಡ ಮೂಡಿಸಿದಂಥ ವಿಚಾರವಾಗಿತ್ತು. ಇವತ್ತು ಕೂಡ ಅಷ್ಟೇ ಅದೇ ರೀತಿಯಾಗಿ ದಿಲ್ಲಿಯಿಂದ ಮತ್ತೆ ಹಳ್ಳಿಗೆ ಬಂದಂಥ ಆಜಬ್ಬರು ಅದೇ ಆಜಬ್ಬರಾಗಿದ್ದಾರೆ. ಅದೇ ಬಿಳಿಯ ಪಂಚೆ, ಬಿಳಿಯ ಶರ್ಟ್, ಮತ್ತೊಂದು ಹೆಗಲ ಮೇಲೊಂದು ಬಿಳಿಯ ಶಾಲು, ಇದರ ಆಚೆಗೆ ಮತ್ತೇನು ಇರಲಿಲ್ಲ. ಇವತ್ತು ಜಿಲ್ಲಾಧಿಕಾರಿಯವರು ತುಂಬ ಒತ್ತಾಯ ಮಾಡಿ ಅವರನ್ನು ಸ್ವತಃ ಇವತ್ತು ಜಿಲ್ಲಾಧಿಕಾರಿಯವರ ಕಾರಿನಲ್ಲೇ, ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು ವಿಮಾನ ನಿಲ್ದಾಣದಿಂದ ಬರುವಾಗ ಖಾಸಗಿ ಕಾರಿನಲ್ಲಿ ಕುಳಿತುಕೊಂಡಿದ್ದರೆ, ತನ್ನ ಅಧಿಕೃತ ಜಿಲ್ಲಾಧಿಕಾರಿ ಕಾರಿನಲ್ಲಿ ಆಜಬ್ಬ ಅವರನ್ನು ಕೂರಿಸಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಕರ್ಕೊಂಡು ಬಂದು ಅವರನ್ನು ಒಂದು ಸಣ್ಣ ಸರಳವಾದಂಥ ಸನ್ಮಾನ ಸಮಾರಂಭ. ಆ ಸಮಾರಂಭದಲ್ಲಿ ಕೂಡ ನೀವು ನೋಡಬೇಕಿತ್ತು ಆಜಬ್ಬ ಅವರ ಒಂದು ಮುಗ್ಧತೆ, ಅವರ ಸೌಜನ್ಯ. ಅವರು ಜಿಲ್ಲಾಧಿಕಾರಿಯ ಪಕ್ಕದಲ್ಲಿ ಕುಳಿತುಕೊಳ್ಳಿಕ್ಕೆ ಕೂಡ ತಯಾರಿಲ್ಲ. ಅಯ್ಯೋ ಜಿಲ್ಲಾಧಿಕಾರಿಗಳೇ, ನೀವು ಇಷ್ಟು ದೊಡ್ಡ ಜನ, ನಿಮ್ಮ ಪಕ್ಕ ನಾನು ಕೂತ್ಕೊಳ್ಳೋದಾ ಅಂತ. ಮತ್ತು ಕೊನೆಗೆ ಡಾಕ್ಟರ್ ಕೆ ವಿ ರಾಜೇಂದ್ರ ಅವರು, ಜಿಲ್ಲಾಧಿಕಾರಿ ಅವರು ಅವರ ಪಕ್ಕದಲ್ಲಿ ಎಳೆದು ತಂದು ಕೂರಿಸಿ ಅವರನ್ನು ಕೂರಿಸಿಕೊಂಡರು. ಮತ್ತು ಮಾತಾಡುವಾಗ ಕೂಡ ಅಷ್ಟೇ, ಆಜಬ್ಬರು ಕೂತ್ಕೊಂಡು ಮಾತಾಡಲಿಕ್ಕೆ ತಯಾರಿಲ್ಲ, ಎದ್ದು ನಿಂತು ಮತ್ತೆ ಜಿಲ್ಲಾಧಿಕಾರಿ ಅವರು ಒತ್ತಾಯ ಮಾಡ್ತಾರೆ, ಆಜಬ್ಬರೇ ಇವತ್ತಾದರೂ ನೀವು ಕೂತ್ಕೊಂಡು ಮಾತಾಡಬೇಕು ಅಂತ. ಸೊ ಒಂದೆರಡು ಕ್ಷಣವನ್ನು ಕುಳಿತುಕೊಂಡು ಭಾರಿ ಸಂಭ್ರಮದಿಂದ ಮಾತಾಡ್ತಾರೆ, ಎಲ್ಲರನ್ನು ನೆನೆಯುತ್ತಾರೆ. ಅವರು ಮಂಗಳೂರಿನ ಶಾಸಕರಿಂದ ಹಿಡಿದು ಸಂಸದರು, ಜೊತೆಗೆ ಪ್ರಧಾನಿಯವರನ್ನು, ರಾಷ್ಟ್ರಪತಿಯವರನ್ನು, ಪ್ರಧಾನಿಯವರು ತನ್ನ ಕೈ ಹಿಡಿದು ಪ್ರಧಾನಿಯವರಿಗೆ ನಿನ್ನೆ ದಿವಸ ಯಾರೋ ಅಲ್ಲಿ ಅಧಿಕಾರಿಗಳು ಪರಿಚಯ ಮಾಡ್ತಾರಂತೆ, ಆಜಬ್ಬ ಅವರು ಕಿತ್ತಳೆ ಮಾರಾಟ ಮಾಡ್ತಾ ಇದ್ದವರು ಶಾಲೆಗಾಗಿ ಅಂತ. ಸೊ ಪ್ರಧಾನಿಯವರು ಕೂಡ ತುಂಬ ಖುಷಿ ಪಟ್ಟರಂತೆ, ಓ ಹೌದಾ ಅಂತ. ಸೊ ಆಜಬ್ಬರು ಇವತ್ತು ಹೇಳ್ತಾರೆ, ನನಗೆ ಈ ಕ್ಷಣವನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಪ್ರಧಾನಿಯವರೇ ನನ್ನ ಬಗ್ಗೆ ಒಂದು ಗೌರವದ ಒಂದು ಬೆನ್ನು ತಟ್ಟಿದ ನುಡಿ ಇದೆಲ್ಲ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರಪತಿಯವರು ನನಗೆ ಕೊಟ್ಟಂಥ, ಪ್ರದಾನ ಮಾಡಿದಂಥ ಪ್ರಶಸ್ತಿಯನ್ನು ಕೂಡ ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಊರನ್ನು, ನನ್ನ ಜನತೆಯನ್ನು, ನನ್ನ ಮಾಧ್ಯಮ ಮಿತ್ರರನ್ನು ನಾನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ನನಗೇನು ಬೇಡ, ₹1 ಕೂಡ ಬೇಡ. ನನ್ನ ಶಾಲೆ ಅಭಿವೃದ್ಧಿ ಆಗಲಿ, ನನ್ನ ಊರಲ್ಲಿಂದ ಕಾಲೇಜ್ ಆಗಲಿ, ಇಷ್ಟು ಮಾತ್ರ ನನ್ನ ಆಶಯ ಅಂತ ಆಜಬ್ಬರು ಇವತ್ತು ಕೂಡ ಹೇಳಿದರು. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಅಕ್ಷರ ಸಂತನನ್ನು ಮೊದಲ ಬಾರಿಗೆ ಅಕ್ಷರ ಸಂತ ಅಂತ ಗುರುತಿಸಿದಂಥ ಇಸ್ಮತ್ ಪಜೀರ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪಜೀರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾವು ಆಜಬ್ಬ ಅವರ ಆ ಒಂದು ವಿನಯತೆ, ಮುಗ್ಧತೆ ಅವೆಲ್ಲವನ್ನು ಪ್ರತಿ ಬಾರಿ ಕೂಡ ನೋಡ್ತಾ ಇರ್ತೇವೆ. ಇವತ್ತು ಕೂಡ ಅಷ್ಟೇ ವಿನೀತರಾಗಿ ಅವರು ಜಿಲ್ಲಾಡಳಿತದ ಸನ್ಮಾನವನ್ನು ಸ್ವೀಕರಿಸಿದರು. ನಾನು ನೀವು ಅವರ ಬಗ್ಗೆ ಪುಸ್ತಕವನ್ನು ಕೂಡ ಬರೆದಿದ್ದೀರಿ. ಇವತ್ತು ಪದವಿ ಮಕ್ಕಳು, ಕಾಲೇಜು ಮಕ್ಕಳು ಆಜಬ್ಬರ ಬಗ್ಗೆ ಓದ್ತಾ ಇದ್ದಾರೆ ಪದವಿ ಪಠ್ಯದಲ್ಲಿ. ಆ ಓದಿಗೆ ಕಾರಣ ನೀವು ಕೂಡ. ಸೊ ಏನು ಆಜಬ್ಬರ ಬಗ್ಗೆ ನೀವು ಈ ಸಂದರ್ಭದಲ್ಲಿ, ಆಜಬ್ಬರು ಪದ್ಮಶ್ರೀ ಪ್ರಶಸ್ತಿಗೆ ಆಯ್ಕೆಯಾದದ್ದು, ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿಕೊಂಡದ್ದು, ಮತ್ತೆ ಇವತ್ತು ಮತ್ತೆ ಪುನಃ ಬಂದು ಅವರು ನನ್ನ ಊರಿನಲ್ಲಿಂದ ಕಾಲೇಜ್ ಆದರೆ ಸಾಕು, ಇಂಥ ಒಂದು ವಿಚಾರ ಅವರದ್ದು ಮಾತುಗಳು, ಏನು ಹೇಳಲಿಕ್ಕೆ ಬಯಸ್ತೀರಿ ಇಸ್ಮತ್ ಅವರೇ? ಫಸ್ಟ್ ಆಫ್ ಆಲ್, ಆಜಬ್ಬ ವೆರಿ ಡೌನ್ ಟು ಅರ್ತ್. ಬಹಳ ಬಹಳ ಡೌನ್ ಟು ಅರ್ತ್ ಮನುಷ್ಯ. ಹೌದು. ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದ್ದು ನಮ್ಗೆ ಬಹಳ ಖುಷಿ ಇದೆ. ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕು, ಪದ್ಮಶ್ರೀ ಪ್ರಶಸ್ತಿ ಆಜಬ್ಬರಂತಹ ವ್ಯಕ್ತಿಗಳಿಗೆ ಸಿಕ್ಕಿದಾಗ ಅದರ ಮೌಲ್ಯ 100 ಮಡಿ ಆಗ್ತದೆ. ಖಂಡಿತ.
ಮತ್ತೆ ಹಾಜಬ್ಬರು ದುಡಿದದ್ದು ಜಗತ್ತಿಗೆ ಗೊತ್ತಿರುವಂತಹದ್ದು ಈ ಶಾಲೆಯನ್ನ ಕಟ್ಲಿಕ್ಕಾಗಿ. ಹೌದು ನೋಡಿ, ಅದೊಂದು ಸರ್ಕಾರಿ ಶಾಲೆ. ಎಸ್, ಹಾಜಬ್ಬರ ಶಾಲೆ ಅಂತ ಹೇಳುವ ಪ್ರಶ್ನೆ ಅಪ್ರಸ್ತುತ ಅಂತೇಳಿ ಹಲವರು ಹೇಳ್ತಾರೆ. ನಾನು ಅವರನ್ನ ವಿರೋಧ ಮಾಡುದಿಲ್ಲ, ಸರಿನೇ. ಯಾಕಂತ ಹೇಳಿದ್ರೆ ಹಾಜಬ್ಬರಿಗೆ ಒಂದು ಮನಸ್ಸಿಲ್ಲ ನನ್ನ ಶಾಲೆ ಅಂತೇಳಿ ಹೇಳಲಿಕ್ಕೆ. ಅವ್ರು ಏನ್ ಹೇಳ್ತಾ ಇರೋದು, ನನ್ನ ಊರಿನ ಶಾಲೆ, ನನ್ನ ಊರಿನ ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ಅಂತ ಹೇಳುವಂತದ್ದು. ಅದು ಒಂದು ಕಾಲ ಇತ್ತು, ನಾನು ಬಹಳ ಮುಕ್ತವಾಗಿ ಹೇಳ್ಬೇಕಾಗ್ತದೆ. ಅಲ್ಲಿ ಶಾಲೆ ಆಗ್ಲಿಕ್ಕೆ ಹೌ ಮಚ್ ಫಾರ್ ಆರೆಂಜಸ್ ಅಂತ ಹೇಳುವಂತದ್ದು ಒಂದೇ ಒಂದು ಪ್ರಶ್ನೆ ಅಲ್ಲ, ಬೇರೆ ಪ್ರಶ್ನೆ ಇತ್ತು. ಇದಕ್ಕೆ ಹೇಳಿದ್ರೆ ಈಗ ವಿವಾದನೂ ಆಗ್ಬಹುದು. ಪಕ್ಕದ ಒಂದು ಶಾಲೆಯಲ್ಲಿ ಮುಸ್ಲಿಂ ಮಕ್ಕಳು ಹೋದಾಗ ನಿಮ್ಗೆ ಮದನಿ ಕಾಲೇಜ್ ಇಲ್ಲ, ನಿಮ್ ಮದನಿ ಸ್ಕೂಲ್ ಇಲ್ವಾ, ನಿಮ್ಗೆ ಬದ್ರಿಯಾ ಸ್ಕೂಲ್ ಇಲ್ವಾ, ನೀವ್ ಯಾಕೆ ಬರ್ತೀರಿ ಅಂತ ಕೇಳಿದ ಶಿಕ್ಷಕರಿದ್ರು. ಈ ವಾಸ್ತವವನ್ನ ಯಾರು ತೆರೆದಿರ್ಲಿಲ್ಲ. ನಾನು ಈಗ ಹೇಳ್ತಾ ಇದ್ದೇನೆ, ನೋವಲ್ಲಿ ಹೇಳ್ತಾ ಇದ್ದೇನೆ. ಹಾಜಬ್ಬರು ಯಾವತ್ತೂ ಕೂಡ ಜಾತಿ, ಧರ್ಮ, ಪಂಥ, ಪಂಗಡ ಯಾವುದನ್ನು ನೋಡದೆ ಎಲ್ಲ ಮಕ್ಕಳಿಗೂ ಮುಕ್ತವಾಗಿ ತನ್ನ ಊರಿನ ಮಕ್ಕಳು, ತನ್ನ ಹಳ್ಳಿಯ ಮಕ್ಕಳು ಸುಶಿಕ್ಷಿತರಾಗಬೇಕು ಕೊಂಡು ಶಾಲೆಯನ್ನ ಕಟ್ಟಿದ್ದಾರೆ. ನಿಜ ಅರ್ಥದ ಸಂತ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಹೆಸರುಗಳನ್ನ ಅವರಿಗೆ ಕೊಟ್ರು, ಅಕ್ಷರ ಭಗೀರಥ, ಇನ್ನೊಂದು ಮತ್ತೊಂದು ಅಂತ ಹೇಳಿ. ನನ್ಗೂ ಅಂತ ಸಂದರ್ಭದಲ್ಲಿ ನನ್ಗನ್ನಿಸಿತ್ತು, ನಾನು ಅಕ್ಷರ ಸಂತ ಅಂತ ಹೇಳಿ ಅವರ ಬಗ್ಗೆ ಹೇಳಿದ್ರೇನು ಅಂತ ಹೇಳಿ. ನಾವು ಫಸ್ಟಿಗೆ ನಮ್ಮ ಫಜೀರ್ ಮಸೀದಿಯಲ್ಲಿ ಒಂದು ಸನ್ಮಾನ ಮಾಡಿದ್ವಿ. ಈ ಸನ್ಮಾನವನ್ನ ಮಾಡಿದ್ದು, ಅಕ್ಷರ ಸಂತ ಅವಾರ್ಡ್ ಅನ್ನ ಕೊಟ್ಟಿದ್ದು ಇನ್ನೊಬ್ಬರು ಮಹಾನುಭಾವರು ಕೊಟ್ಟವರು, ನಮ್ಮ ಅಮೃತ್ ಸೋಮೇಶ್ವರ್, ಡಾಕ್ಟರ್ ಅಮೃತ್ ಸೋಮೇಶ್ವರ್ ಅವರು, ಅವರ ಕೈಯಿಂದಲೇ ಕೊಡಿಸಿದ್ದು ನಾವು. ಅಮೃತ್ ಸೋಮೇಶ್ವರ ಅಮೃತ ಹಸ್ತದಿಂದ ಕೊಟ್ಟಂತ ಅವಾರ್ಡ್ ಇವತ್ತಿಗೂ ಕೂಡ ಜಗತ್ತಿನಾದ್ಯಂತ ಅವರು ಅಕ್ಷರ ಸಂತ ಅಂತ ಹೇಳಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅದು ನಮ್ಗೆ ಬಹಳ ಅಭಿಮಾನ ಕೂಡ ಇದೆ. ಮತ್ತೆ ನಮ್ಮ ಊರಿನ ಮಸೀದಿಯಲ್ಲಿ ನಮ್ಮ ಊರಲ್ಲಿ ಕೊಟ್ಟದ್ದು ಅಂತ ಹೇಳುದು ನಮ್ಗೆ ಬಹಳ ಅಭಿಮಾನದ ವಿಚಾರ. ಯಾವ ವರ್ಷ ಅಂದಾಜು ಇದು? ಅದು 2009ರಲ್ಲಿ. ಅದಕ್ಕಿಂತ ಮುಂಚೆ ಅಕ್ಷರ ಭಗೀರಥ, ಅಕ್ಷರ ಯೋಗಿ, ಬೇರೆ ಏನೇನೋ ಹೆಸರಲ್ಲಿ ಕರೀತಾ ಇದ್ರು. ಇಂಟ್ರೆಸ್ಟಿಂಗ್ಲಿ ಏನಂತ ಹೇಳಿದ್ರೆ, ನಮ್ಮ ಬ್ಯಾರಿ ಅಕಾಡೆಮಿ, ಈಗೇನೋ ಬ್ಯಾರಿ ಅಕಾಡೆಮಿ ಅವರಿಗೆ ಗೌರವ ಪ್ರಶಸ್ತಿ ಕೊಡ್ಲಿಕ್ಕೆ ತಯಾರಾಗಿದೆ. ಆದ್ರೆ ಇದಕ್ಕಿಂತ ದೊಡ್ಡ ಸನ್ಮಾನವನ್ನ, ದೊಡ್ಡ ಮಟ್ಟದ ಸನ್ಮಾನವನ್ನ ಬ್ಯಾರಿ ಅಕಾಡೆಮಿಯ ಮೊದಲ ಅಧ್ಯಕ್ಷರಾಗಿದ್ದಂತ MD ಅಬ್ದುಲ್ ರಹಮಾನ್ ಸರ್ ಆಗಿದ್ದಾಗ ಅವರು ಅವರ ಅವಧಿಯ ಕೊನೆಯ ದಿನಗಳಲ್ಲಿ ಒಂದು ದೊಡ್ಡ ಅವಾರ್ಡ್ ಅನ್ನು ಇವರಿಗೆ ಕೊಟ್ಟಿದ್ರು, ಅಕ್ಷರದ ಅವಧೂತ ಅಂತ ಹೇಳಿ. ಅಕ್ಷರದ ಅವಧೂತ. ಅವತ್ತು MB ಸರ್ ನಂಗೆ ಬಹಳ ಆತ್ಮೀಯರು. MB ಸರ್ ಒಂದು ಮಾತು ಹೇಳಿದ್ರು, ನಿನ್ನ ಅಕ್ಷರ ಸಂತ ಅಂತ ಹೇಳೋನ್ನ ಇಲ್ಲದಂತೆ ಮಾಡಿ ನನ್ನ ಅಕ್ಷರದ ಅವಧೂತ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡ್ತೇನೆ ಅಂತ ಹೇಳಿದ್ರು. ಸುಮ್ಮನೆ ತಮಾಷೆಗೆ ನಮ್ಮ ಜೊತೆ. ಹಾಗೆ ನಾನು ಹೇಳಿದೆ, ಇಲ್ಲ ಸರ್, ಅಕ್ಷರ ಸಂತ ಮಾತ್ರ ಖಂಡಿತ ಯಾವತ್ತೂ ಉಳಿತದೆ ಅಂತ ಹೇಳಿ. ಅದು ಉಳಿದಿದೆ, ನಮ್ಗೆ ಬಹಳ ಖುಷಿ ಇದೆ. ಆದ್ರೆ ಈ ಪ್ರಶಸ್ತಿ ಆಚೆಗೂ ನಮ್ಗೆ ತುಂಬಾ ನೋವುಗಳೇನಿವೆ ಅಂತ ಹೇಳಿದ್ರೆ, ಹಾಜಬ್ಬರ ವೈಯಕ್ತಿಕ ಬದುಕಿನ ಸಂಕಟಗಳಿದೆ ಅಲ್ಲ, ಅವುಗಳನ್ನು ನಾವು ಎಲ್ಲೂ ಹೇಳಲಿಕ್ಕೆ ಆಗ್ತಾ ಇಲ್ಲದಂತಹ ಸಂಕಟಗಳು ನಮ್ಮಲ್ಲಿದೆ. ಇದರ ಬಗ್ಗೆ ಪಬ್ಲಿಕ್ ಅಲ್ಲಿರೋರು ಹೆಚ್ಚು ಮಾತಾಡೋದಿಲ್ಲ. ಇದರಲ್ಲಿ ಪಬ್ಲಿಕ್ ಅಲ್ಲಿರೋ 4-5 ಮಂದಿ ಮಾತ್ರ ನನ್ನಲ್ಲಿ ಇವತ್ತಿಗೂ ಡಿಸ್ಕಸ್ ಮಾಡ್ತಾ ಇರೋರು. ಒಂದು ಫಾರ್ ಎಕ್ಸಾಂಪಲ್ BM ಹನೀಫ್ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಮಾತಾಡಿದ್ರು. ಮತ್ತೆ ನಿನ್ನೆ ಐಕೆ ಬಳುವಾರ್ ಅವರು, ರಂಗಕರ್ಮಿ ಐಕೆ ಬಳುವಾರ್ ಅವರು ಕಾಲ್ ಮಾಡಿ ಕೇಳಿದ್ರು. ಮತ್ತೆ ನಮ್ಮ XDC ಇಬ್ರಾಹಿಂ ಅವರು ಕೂಡ ಅದರ ಬಗ್ಗೆ ಆಗಾಗ ವಿಚಾರಿಸ್ತಾ ಇರ್ತಾರೆ, ಅವರ ವೈಯಕ್ತಿಕ ಬದುಕಿನ ಭವನಗಳ ಬಗ್ಗೆ. ಮತ್ತೆ ಬಳುವಾರ್ ಮಾತಾಡ್ತಿದ್ರು. ಮತ್ತೆ ನಮ್ಮ ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ನ ಅಬ್ದುಲ್ ರೌಫ್ ಸರ್ ಮಾತಾಡ್ತಾರೆ. ಮತ್ತೆ ರಫೀಕ್ ಮಾಸ್ಟರ್. ಹೀಗೆ 4-5-6 ಜನ ಮಾತ್ರ ಅವರ ವೈಯಕ್ತಿಕ ಬದುಕಿನ ಬಗ್ಗೆ ತುಂಬಾ ಕನ್ಸರ್ನ್ ಇಟ್ಕೊಂಡಿದ್ದಾರೆ. ಮತ್ತೆ ಉಳಿದವರೆಲ್ಲರಿಗೂ ನಾವು ಗ್ಲೋರಿಫೈ ಮಾಡ್ತೇವೆ ಅಷ್ಟೇ. ನಮ್ಗೆ ಈಗ ಬೇಕಾಗಿರೋದು ಕಟ್ಟ ಕಡೆಗೆ ಅವರನ್ನ ನೋಡ್ಕೊಳ್ಬೇಕಾಗಿರೋ ಅವರ ಕುಟುಂಬ ಒಂದು ಲೆವೆಲ್ಗೆ ಬರ್ಬೇಕು ಅಂತ ನಮ್ಮ ದೊಡ್ಡ ಆಶೆ. ಅದಕ್ಕಾಗಿ ನಾವು ಈಗ ಪ್ರಯತ್ನ ಮಾಡ್ತಾ ಇದ್ದೇವೆ. ಅವರು ತನಗೆ ಸಿಕ್ಕಿದ್ದನ್ನೆಲ್ಲ ಶಾಲೆಗೆ ಹಾಕೊಂಡು ನಿಜ ಅರ್ಥದ ಸಂತ ಆಗಿದ್ದಾರೆ. ಈಗ ಅವರ ಕುಟುಂಬವನ್ನು ನೋಡುವವರು ಯಾರು ಅಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಇದೆ. ಒಬ್ಬ ಮಗ ದುಡಿತಾನೆ, ಇಸ್ಮಾಯಿಲ್ ಅಂತ ಹೇಳಿ, ಅವನು ಪೇಂಟಿಂಗ್ ಕೆಲಸಕ್ಕೆ ಹೋಗ್ತಾನೆ. ಇಡೀ ಕುಟುಂಬದ ಆದಾಯ ಅದರಿಂದ. ಮತ್ತೆ ಮನೆಗೆ ಪ್ರತಿನಿತ್ಯ ಜನರು ಬರ್ತಾ ಇರ್ತಾರೆ. ಬಂದಾಗೇನು ಅವರು ಸುಮ್ಮನೆ ಕಳಿಸುವುದಿಲ್ಲ. ನೋಡಿ, ಯಾರು ಬಂದ್ರು ಎಳ್ನೀರು ತಂದು ಕೊಡ್ತಾರೆ. ಈಗ ಎಳ್ನೀರಿಗೆ 35 ರೂಪಾಯಿ ಇದೆ. ಒಮ್ಮೊಮ್ಮೆ 10 ಜನ ಬರ್ತಾರೆ ಒಂದೇ ಒಟ್ಟಿಗೆ. 10 ಜನ ಬಂದ 350 ರೂಪಾಯಿ ಎಳ್ನೀರು ಹೋಗ್ತದೆ. ಇಸ್ಮತ್ ಅವ್ರೆ, ಈಗ ಅವರು ನಿನ್ನೆ ದಿವಸ ದಿಲ್ಲಿಗೆ ಹೋಗುವ ಟೈಮಲ್ಲಿ ಅವರ ಅವರ ಎಡಕೈಯ ಹೆಬ್ಬೆರಳಿನಲ್ಲಿ ಗಾಯ ಆಗಿದೆ. ಗಾಯಕ್ಕೆ ಸಣ್ಣ ಒಂದು ಬ್ಯಾಂಡೇಜ್ ಮಾಡಿದೆ. ಅದನ್ನು ಇವತ್ತು ಕೂಡ ತೆಗೆದಿಲ್ಲ ಅವರು. ಸಭೆಯಲ್ಲಿ ಇವತ್ತು ಅವ್ರ ಹತ್ರ ಕೇಳ್ತಾರೆ, ಏನಿದು ಗಾಯ ಆಗಿತ್ತು ಅಂತ. ಆಗ ಅವ್ರು ಹೇಳಿದ್ರು, ಅದು ನಾನು ಮೊನ್ನೆ ಯಾರು ಬಂದಿದ್ರು ಅವರಿಗೆ ನಾನು ಎಳ್ನೀರನ್ನು ನಾನೇ ಕೆತ್ತಿ ಕೊಟ್ಟೆ, ಸೊ ಅದು ಸ್ವಲ್ಪ ಗಾಯ ಆಯ್ತು ಅಂತ. ಆ ಗಾಯ ಇನ್ನೂ ಕೂಡ ಉಂಟು, ನೋವು ಉಂಟು ಅಂತ ನೀವು ಹೇಳುವಾಗ ನೆನಪಾಯ್ತು ನೋಡಿ. ಇವತ್ತಿಗೆ ಕೂಡ ಈ ಕ್ಷಣಕ್ಕೆ ಕೂಡ ಅವರು ಆ ಸಣ್ಣ ಒಂದು ಬ್ಯಾಂಡೇಜ್ ಸುತ್ತಿಕೊಂಡೇ ದಿಲ್ಲಿ ತನಕ ಹೋಗಿ ಬಂದಿದ್ದಾರೆ.
ಅವರ ಬದುಕಲ್ಲಿ ಇಂಟ್ರೆಸ್ಟಿಂಗ್ ಆದ ಒಂದೊಂದೆರಡು ವಿಚಾರಗಳು ನಿಮ್ಮ ಮುಂದೆ ನಾನು ಹೇಳ್ಬೇಕು. ಅದು ಅಗತ್ಯವಾಗಿ ಹೇಳಬೇಕು. ಏನಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅವರು ಅಲ್ಲಿನ ಮದ್ರಸಾಕ್ಕಾಗಿ ದುಡಿದ್ರು, ಮದ್ರಸಾ ಶಿಕ್ಷಣಕ್ಕಾಗಿ. ಆ ನಂತರ ಶಾಲಾ ಶಿಕ್ಷಣಕ್ಕಾಗಿ ದುಡಿದ್ರು. ಇವರು ಶಾಲೆಗಾಗಿ ಭಿಕ್ಷೆ ಎತ್ತಿದ್ದಾರೆ ಆ ಶಾಲೆಯನ್ನ ಈ ಮಟ್ಟಕ್ಕೆ ತರಲಿಕ್ಕೆ. ಹೇಗಂತ ಹೇಳಿದ್ರೆ, ಅವರು ಶ್ರೀಮಂತರ ಮನೆ ಬಾಗಿಲಿಗೆ ಮತ್ತೆ ಅಂಗಡಿ ಬಾಗಿಲಿಗೆ ಹೋದಾಗ 50 ಪೈಸೆ 25 ಪೈಸೆ ಕೊಟ್ಟು ಮುಂದೆ ಸಾಗು, ಮುಂದೆ ಮುಂದೆ ಅಂತೇಳಿ ಹೇಳಿದ್ದಾರೆ. ಅಂತ ಶ್ರೀಮಂತರು ಕೂಡ ಇದ್ದಾರೆ. ಹೌದು, ಖಂಡಿತ. ಅಷ್ಟು ಮಾತ್ರ ಅಲ್ಲ, ಕೆಲವು ಶ್ರೀಮಂತರು ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅವರ ಮನೆಯ ವಾಚ್ಮೆನ್ ದೊನ್ನೆ ಹಿಡಿದು ಇವರನ್ನು ಓಡಿಸಿದ್ದಿದೆ. ಅವರ ಹೆಸರನ್ನ ಇವರು ಹೇಳುದಿಲ್ಲ, ನಾನು ಕೂಡ ಹೇಳುದು, ನನ್ಗೆ ಗೊತ್ತಿದೆ. ಮತ್ತೆ ಇನ್ನು ಕೆಲವು ಶ್ರೀಮಂತರು ನಾಯಿ ಬಿಟ್ಟು ಇವರನ್ನು ಓಡಿಸಿದ್ದಿದೆ. ನೋಡಿ, ಅದೆಲ್ಲದರ ಪ್ರತಿಫಲ ಅವರ ತಾಳ್ಮೆ, ಅವರ ಕಮಿಟ್ಮೆಂಟ್ ಗೆ ಬೇಕಾದಂತ ಪ್ರತಿಫಲವನ್ನ ದೇವರು ಕೊಟ್ಟಿದ್ದಾನೆ, ಅಲ್ಲಾಹು ಕೊಟ್ಟಿದ್ದಾನೆ. ಅದನ್ನು ನಾವೀಗ ಕಾಣ್ತಾ ಇದ್ದೇವೆ. ಅವರು ಇವತ್ತು ಕೂಡ ನೆನಪು ಮಾಡಿಕೊಂಡ್ರು, ಒಂದು ಕಡೆ ನನ್ನನ್ನು ಹೋಟೆಲಿಂದ ಹೊರಗೆ ಕಳಿಸಿದ್ರು ಅಂತ. ನನ್ನ ಚಪ್ಪಲಿ ಇಲ್ಲದ ಕಾಲು ಅಥವಾ ನನ್ನ ಈ ಮುಂಡು ನೋಡಿ ಅಂತ. ಸೊ ಮತ್ತೆ ನಾನು ಹೇಳ್ತಾ ಇರ್ತೇನೆ ಅವರಲ್ಲಿ, ಅವರು ಬದಲಾಗುವುದಿಲ್ಲ. ನಾವು ತುಂಬಾ ಸರ್ತಿ ಹೇಳಿದ್ದೇವೆ, ನೀವು ಶಾಲೆಗೆ ಹಾಕಿದ್ದು ಸಾಕು, ಶಾಲೆಗೆ ದುಡ್ಡು ಬೇಕಾದಷ್ಟು ಬಂದಿದೆ. ನೀವು ಮೊದಲ ಹಂತದಲ್ಲಿ ಏನು ರಿಯಲ್ ಹೀರೋ ಅವಾರ್ಡ್ ಬಂದಾಗ 5 ಲಕ್ಷ ರೂಪಾಯಿಯನ್ನ ಹಾಕಿದ್ರಿ. ಅಲ್ಲಿಂದಲೇ ಅವರ ನಿಜವಾದ ವ್ಯಕ್ತಿತ್ವ ಗೊತ್ತಾಗುದು ಜನರಿಗೆ. 2008 ಅಲ್ಲಿ ರಿಲಯನ್ಸ್ CNN ಅವರು ದೇಶದಾದ್ಯಂತ 24 ಮಂದಿಯನ್ನ ಅಸಾಮಾನ್ಯ ಸಾಧನೆ ಮಾಡಿದ ಸಾಮಾನ್ಯರನ್ನು ಗುರುತಿಸ್ತಾರೆ. ಅದರಲ್ಲಿ ಹಾಜಬ್ಬರು ಒಬ್ಬರು, 24 ಮಂದಿ ಒಬ್ಬರು. ಸರಿ. ಅವತ್ತು ಆ ಅವಾರ್ಡ್ ಕೊಡುವಾಗ ಎಸ್ ಚೋಪ್ರಾ ಎಲ್ಲ ಇದ್ರು. ಎಸ್ ಚೋಪ್ರಾ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಈ 5 ಲಕ್ಷ ರೂಪಾಯಿಯನ್ನು ನೀವ್ ಏನ್ ಮಾಡ್ತೀರಿ ಅಂತ ಹೇಳಿ. 2008 ಅಲ್ಲಿ ಈಗಿನ ವ್ಯಾಲ್ಯೂ ಪ್ರಕಾರ ಒಂದು 20 ಲಕ್ಷ ಆ 5 ಲಕ್ಷಕ್ಕೆ ಅಲ್ವಾ? ಹೌದು, ಖಂಡಿತ. 2008ರಲ್ಲಿ ಆವಾಗ ಕೇಳಿದಾಗ ಒಂದಿನಿಗೂ ಯೋಚಿಸದವ್ರು ಹೇಳೋದಿಷ್ಟೇ, ಶಾಲೆಯನ್ನ ದುಡ್ಡನ್ನ ಶಾಲೆಗೆ ಹಾಕ್ತೇನೆ, ಸಾರಿ. ಹಾಗೆ ಅವರಿಗೆ ಟ್ಯಾಕ್ಸ್ ಆಗಿ, ಟ್ಯಾಕ್ಸ್ ಏನಿಲ್ಲದೆ ದುಡ್ಡು ಅವರಿಗೆ ಸಿಗ್ತದೆ, ಅಂದು ಶಾಲೆಗೆ ಹಾಕ್ತಾರೆ. ಅವತ್ತಿನಿಂದ ಅವರ ಮೌಲ್ಯಗಳು, ಅವರ ನಿಜವಾದ ಸಂತತ್ವ ಏನು ಅಂತೇಳಿ ಜಗತ್ತಿಗೆ ಗೊತ್ತಾಗ್ತದೆ. ಖಂಡಿತ ಸರ್, ಖಂಡಿತ ಖಂಡಿತ. ಈಗ ಅವರು ಇವತ್ತು ಅವರನ್ನು ಸನ್ಮಾನ ಮಾಡಿದ ಸಂದರ್ಭದಲ್ಲೇ ಅವರು ಮಾತನಾಡುವ ಸಂದರ್ಭದಲ್ಲಿ ಒಂದು ವಿಚಾರವನ್ನು ಅವರು ಉಲ್ಲೇಖ ಮಾಡಿದರು. ನನಗೆ ICYM ಅಂದರೆ ಕ್ರೈಸ್ತ ಸಂಘಟನೆಯವರೊಂದು ಮನೆಯನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ, ಅವರಿಗೆ ಕೂಡ ನನ್ನ ಕೃತಜ್ಞತೆ ಅಂತ. ಈಗ ನಾನು ಯಾಕೆ ಇದನ್ನು ನೆನಪಿಸ್ತೇನೆ ಮತ್ತು ಏನು ಕೇಳಲಿಕ್ಕೆ ಬಯಸ್ತೇನೆ ಅಂತ ಹೇಳಿದ್ರೆ, ಆ ನಂತರ ಅವ್ರ ಹತ್ರ ಮಾಧ್ಯಮದ ಪ್ರತಿನಿಧಿಗಳು ಕೇಳ್ತಾರೆ, ನಿಮಗೆ ನಿಮ್ಮ ವೈಯಕ್ತಿಕ ಬದುಕಿಗೆ ಏನಾದರೂ ಬೇಕು ಅಂತ ನಿಮಗೆ ಅನಿಸುವುದಿಲ್ಲವಾ ಅಂತ ಇವತ್ತಿನ ಪ್ರಶ್ನೆ ಇದು. ಇವತ್ತು ಕೇಳಿದಾಗ ಆಗ ಅವರು ಆ ಪ್ರಶ್ನೆಯನ್ನೇ ಸ್ವೀಕರಿಸಲಿಕ್ಕೆ ತಯಾರಿಲ್ಲ. ಅವರು ಹೇಳುವಂಥದ್ದು, ನನ್ನ ಊರಿನ ಶಾಲೆ ಮತ್ತೆ ನನ್ನ ಊರಲ್ಲಿಂದ ಕಾಲೇಜು, ಇದನ್ನೇ ಹೇಳಿದ್ರು. ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಕೂಡ ಅದನ್ನೇ ಹೇಳಿದವರು. ಅದರ ಆಚೆಗೆ ನನಗೆ 1 ರೂಪಾಯಿ ಕೂಡ ಬೇಡ ಅಂತ. ಅದು ಅವರ ಕಮಿಟ್ಮೆಂಟೇ ಅಂತದ್ದು. ಅಂದ್ರೆ ಅದು ಕೆಲವರು ಹಾಗೇನೆ ಇರ್ತಾರೆ, ಸಂತತ್ವ ಅಂತ ಹೇಳೋದು ಅದಕ್ಕೇನೆ. ಅವ್ರಿಗೆ ಅದರ ಆಚೆಗೆ ಬೇರೆ ಏನು ಕಾಣುದಿಲ್ಲ. ನಮ್ಮಲ್ಲಿ ಸೂಫಿಗಳು ಅಂತ ಹೇಳಿರ್ತಾರೆ, ಈ ಸೂಫಿಗಳು ಪ್ರೀತಿಯನ್ನು ಮಾತ್ರ ಬೋಧಿಸೋದು, ಅವ್ರಿಗೆ ದ್ವೇಷ ಅಂತ ಹೇಳೋದು ಅವರ ಇದ್ರಲ್ಲೇ ಇಲ್ಲ, ಏನು ಡಿಕ್ಷನರಿಯಲ್ಲೇ ಇಲ್ಲ. ಖಂಡಿತ ಖಂಡಿತ. ಹಾಗೆ ಇವರ ಯೋಚನೆಯಲ್ಲಿ ಶಾಲೆ, ಶಿಕ್ಷಣ, ಬಡ ಮಕ್ಕಳಿಗೆ ಶಿಕ್ಷಣ, ಇದರ ಆಚೆಗೆ ಅವರಿಗೆ ಬೇರೆನವರು ಯೋಚಿಸೋದೇ ಇಲ್ಲ. ಶಿಕ್ಷಣದಿಂದ ಎಲ್ಲವನ್ನೂ ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳುವಂತೊಂದಿದೆಲ್ಲ ಮಾತಿದೆ, ಅದನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ. ಹೌದು 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 ಹೌದು. ಅವರು ಆದ್ರೆ ದುರಂತ ಏನಂತ ಹೇಳಿದ್ರೆ, ಅವರ 3 ಮಕ್ಕಳು ಹೆಚ್ಚು ಕಲೀಲಿಲ್ಲ. ಅದೊಂದು ನೋವು ಅವ್ರಿಗೆ ಅದೇನು ದೀಪದ ಕೆಳಗೆ ಕತ್ತಲು ಅಂತ ಹೇಳಿ ಹೇಳ್ತಾರಲ್ಲ, ಅಂತದೇ ಪರಿಸ್ಥಿತಿ ಅವರ ಮನೆಯಲ್ಲಿ. ಹೌದು 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 ಹೌದು. ಆದರೂ ಅವರಿಗೆ ಊರಿನವರೆಲ್ಲ ಕಲಿಬೇಕು, ಉನ್ನತ ವಿದ್ಯಾಭ್ಯಾಸ ಆಗಬೇಕು, ನನ್ನ ಊರಲ್ಲಿ PUC ಕಾಲೇಜ್ ಆಗಬೇಕಂತ ಈಗ ಅವ್ರನ್ನ ಕನಸು ಅಷ್ಟೇ. ಇವತ್ತು ಕೂಡ ಅದನ್ನೇ ಹೇಳಿದರು. ಮತ್ತೆ ಜಿಲ್ಲಾಧಿಕಾರಿ ಅವರು ಹೇಳಿದರು, ಎಸ್ ನಾನು ಈ ಪ್ರಸ್ತಾಪವನ್ನು ಸರ್ಕಾರಕ್ಕೆ ಈಗಾಗಲೇ ಕೊಟ್ಟಿದ್ದೇನೆ, ಮತ್ತೆ ಪುನಃ ನಾನು ರಿಮೈಂಡ್ ಮಾಡ್ತೇನೆ ಈ ವಿಚಾರವಾಗಿ ಅಂತ. ಸೊ ಇದು PUC ಕಾಲೇಜ್ ಆಗಬೇಕು ಅನ್ನೋಂಥ ವಿಚಾರದಲ್ಲಿ. ಮತ್ತೆ ಇಸ್ಮತ್ ಅವರೇ, ಇವತ್ತು ಕೂಡ ಅವರು ಎಲ್ಲಿ ತನಕ ಅಂತ ಹೇಳಿದ್ರೆ, ಜಿಲ್ಲಾಧಿಕಾರಿ ಅವರ ಪಕ್ಕದಲ್ಲಿ ಕುಳಿತುಕೊಳ್ಳಿಕ್ಕೆ ತಯಾರಿಲ್ಲ. ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಇಬ್ಬರೇ ಜಿಲ್ಲಾಧಿಕಾರಿಯವರು ಏರ್ಪೋರ್ಟ್ನಿಂದ ಸ್ವತಃ ಜಿಲ್ಲಾಧಿಕಾರಿಯ ವಾಹನದಲ್ಲೇ ಕಾರ್ನಲ್ಲಿ ಕೂರಿಸಿಕೊಂಡು ಇವರನ್ನು ಕರ್ಕೊಂಡು ಬರ್ತಾರೆ. ಜಿಲ್ಲಾಧಿಕಾರಿ ಅವರು ಖಾಸಗಿ ಕಾರಲ್ಲಿ ಬರ್ತಾರೆ. ಸರ್, ಜಿಲ್ಲಾಧಿಕಾರಿ ಬಿಡಿ ಸರ್, ನನ್ನ ಮನೆಗೆ ಬಂದ್ರೆ ಅವರು ನಿಂತ್ಕೊಳ್ಳೋದು, ನನ್ನ ಅಮ್ಮ ಒತ್ತಾಯ ಮಾಡೋದು ಕೂತ್ಕೊಳ್ಳಿ ಅಂತೇಳಿ. ನನ್ನ ಆಫೀಸಿಗೆ ಬಂದ್ರೆ ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋದು, ನನ್ನ ಮುಂದೇನೆ ಕೂತ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳಿದ್ರೆ ಜಿಲ್ಲಾಧಿಕಾರಿ ಬಿಡಿ, ಅವರು ಕೂತ್ಕೊಳ್ಳಿಕ್ಕೆ ಹೇಳಿದ್ರೆ ಕೂತ್ಕೊಳ್ಳೋದು. ನಾನು ಈಗ ಜೋರ್ ಮಾಡಿ ನೀವು ನಿಂತ್ಕೊಳ್ಳೋದ್ರೆ ಬರೋದು ಬೇಡ ಅಂತ ಹೇಳ್ತೇನೆ, ಹೋಗಿ ಅಂತ ಹೇಳಿ. ಮತ್ತೆ ಏನಂತ ಹೇಳಿದ್ರೆ, ಬಂದ್ರೆ ಒಂದು ಏನಾದ್ರೂ ಕೊಟ್ರೆ, ನಮ್ಮ ಮನೆಗ್ ಬಂದ್ರೆ ನಮ್ಮಲ್ಲಿ ಪತ್ತರ್ ಅಂತ ಹೇಳಿ ಗೊತ್ತಲ್ಲ, ಅಕ್ಕಿ ರೊಟ್ಟಿ
ಒಂದು ತಿನ್ನೋದವ್ರು, ಒಂದೇ ಒಂದು ಪತ್ರ ತಿನ್ನೋದವ್ರು, ಅರ್ಧ ಗ್ಲಾಸ್ ಕಣ್ಣಚ ಏನು ಬ್ಲಾಕ್ ಟೀ ಈಗ್ಲೂ ಕೂಡ ನಾವು ಅವ್ರು ಬರ್ತಾರಂತೇಳಿ ಏನಾದ್ರು ಕೋಳಿ ಅದೇನಾದ್ರು ಈಗ ನಾಷ್ಟಕ್ಕೆ ಬರ್ತಾರಲ್ಲ ಅಂತೇಳಿ ಮಾಡಿದ್ರೆ ಮೀನೇನು ಅವ್ರು ಏನು ಮುಟ್ಟೋದಿಲ್ಲ, ಬರೀ ಒಂದು ಪತ್ರ ಮತ್ತು ಒಂದು ಅರ್ಧ ಗ್ಲಾಸ್ ಕಣ್ಣಚ, ಅರೆ ಗ್ಲಾಸ್ ಕಣ್ಣಚ ಮೈ ಅಂತ ಹೇಳ್ತಾರೆ ಅಷ್ಟೇ. ಅದು ಅವರ ಬದುಕು ಹಾಗೆ ಬದುಕಿದ್ದು ಹಾಗೆ. ಮತ್ತೆ ಅಬ್ಡಾಮಿನ್ ಇದೆ ಅಲ್ಲ, ಅವ್ರ ಅಬ್ಡಾಮಿನ್ ಅಷ್ಟಕ್ಕೆ ಸ್ಟ್ರಿಂಕ್ ಆಗಿ ಬಿಟ್ಟಿದೆ, ಅವ್ರಿಗೆ ಹೆಚ್ಚು ತಿನ್ಲಿಕ್ಕೂ ಆಗುದಿಲ್ಲ ಪಾಪ. ಇದು ಇಸ್ಮತ್ ಅವರೇ, ಅವರು ಇವತ್ತು ಇನ್ನೊಂದು ಮಾತನ್ನು ಹೇಳ್ತಾರೆ, ಡಿಲ್ಲಿಯಲ್ಲಿ ಆ ಅಶೋಕ ಹೋಟೆಲ್ ಅಲ್ಲಿ ಅಲ್ಲಿ ದಿನಕ್ಕೆ 25,000 ರೂಪಾಯಿ ಬಾಡಿಗೆ ಅಂತೆ, ಅದರಲ್ಲಿ ನನಗೆ ರೂಮ್ ಮಾಡಿ ಕೊಟ್ಟಿದ್ರು, ನನಗೆ ಅದೆಲ್ಲ ಬೇಕಿತ್ತ ಅಂತ. ಅವ್ರ ಜಿಲ್ಲಾಧಿಕಾರಿ ಹೇಳ್ತಾರೆ ಮತ್ತೆ ಮತ್ತೆ ಅದನ್ನೇ ಕೇಳೋದು, ಬಾರಿ ಓಪನ್ ಆಗಿ ಎಲ್ಲರ ನಡುವೆ. ಅಲ್ಲಿ ಅಶೋಕ ಹೋಟೆಲ್ ಅಲ್ಲಿ ರೂಮ್ ಮಾಡಿ ಕೊಟ್ಟಾಗ ಇಂಟ್ರೆಸ್ಟಿಂಗ್ ಕಥೆ ಹೇಳ್ತೇನೆ. ಮೈಸೂರಲ್ಲಿ ಒಂದು ಅವಾರ್ಡ್ ಆಗಿತ್ತು ಒಂದು 3-4 ವರ್ಷದ ಹಿಂದೆ, ಪ್ರಕಾಶ್ ಬೀಡಿ ಅವ್ರದ್ದು ಕೊಟ್ಟರು, 4 ಲಕ್ಷ ರೂಪಾಯಿ ಕ್ಯಾಶ್ ಅಲ್ಲೇ ಇತ್ತು. ನಾನಾಗ ಅವ್ರ ಜೊತೆಗೆ ಹೋಗಿದ್ದೆ, ಅದು ಮೈಸೂರು ಕಲಾ ಮಂದಿರದಲ್ಲಿ ಆದಂತ ಇದು ಅವಾರ್ಡ್. ಅವತ್ತು ನಂಗೆ ಒಂದು ಒಳ್ಳೆ 5 ಸ್ಟಾರ್ ಹೋಟ್ಲ್ ಏನೋ ಕೊಟ್ಟಿದ್ರು, ಅವ್ರ ಜೊತೆ ಹೋಗಿದ್ದೆ. ಇವರು ಬೆಡ್ ಅಲ್ಲಿ ಮಲಗಿದೆ, ನಾನ್ ಕೀಳ್ಗೆಡಕ್ರೆ ಸರ್ ಅಂತ ಹೇಳಿ, ಅಂದ್ರೆ ನಾವು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಬೆಡ್ಶೀಟ್ ನಾನ್ ಕೀಳ್ಗೆಡಕ್ರೆ, ನನಗೆ ಆದತ್ತಿಲ್ಲ, ನನ್ಗೆ ಅಭ್ಯಾಸ ಇಲ್ಲ, ನಾನು ಕೆಳಗೆ ಮಲಗ್ತೇನೆ ಅಂತ ಹೇಳ್ತಾ ಇದ್ರು. ಮತ್ತೆ ನಾವು ಫುಡ್ ಆರ್ಡರ್ ಮಾಡಿದ್ವಿ, ಫುಡ್ ಬಂದಾಗ ಅಲ್ಲ ಸ್ಟಾರ್ ಹೋಟೆಲ್ ಅಲ್ವಾ, ತಟ್ಟೆ ತುಂಬಾ ಫುಡ್ ಇತ್ತು, ಇಷ್ಟೆಲ್ಲ ಯಾಕೆ ನನಗೆ ಅಂತೇಳಿ ನೋಡಿ. ಗೊತ್ತಿಲ್ಲ ಅಲ್ಲಿ ಫುಡ್ ಅಂತ ಹೇಳಿದ್ರೆ ಇಷ್ಟು ಬಂದೇ ಬರ್ತದೆ, ಈ ಹೋಟ್ಲ್ ಅಂದ್ಮೇಲೆ ಇಲ್ಲಿ ಕೆಳಗೆ ನೆಲದಲ್ಲಿ ಮಲಗ್ಲಿಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿ. ಒಂದು ಮಗುವಿನ ಮನಸ್ಸು ಸರ್, ಮಗುವಿನ ಮನಸ್ಸು. ಹೌದು, ಒಂದು ಸಣ್ಣ ಮಕ್ಕಳು ಇರ್ತಾರಲ್ಲ, ಮಕ್ಕಳ ತರದ್ದು ಮುಗ್ಧತೆ ಅವರದು. ಸರ್, ನಾನು ಈಗ V4 ಮೂಲಕ ಇನ್ನೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ. ಅವರು ಕಾಲೇಜ್ ಬಗ್ಗೆ ಕೇಳಿದ್ರು, ನಾವೀಗ ಕೇಳ್ತಾ ಇದ್ದೇವೆ ಅವರ ಸ್ಕೂಲ್ಗೆ ಅಗತ್ಯವಾಗಿ ಇಂಗ್ಲಿಷ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಖಂಡಿತ ಆ ಶಾಲೆ ಉಳಿಬೇಕಂತ. ಹೌದು, ಆ ಶಾಲೆ ಉಳಿಬೇಕಂದ್ರೆ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಲ್ಲ, ಇವಾಗ ಎಲ್ರು ಯೋಚನೆ ಮಾಡೋದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತ ಹೇಳಿ. ಬರೀ ಕನ್ನಡ ಮೀಡಿಯಂ ಇದ್ರೆ ಶಾಲೆ ಇಂಪ್ರೂವ್ ಆಗೋದು ಬಹಳ ಕಷ್ಟ ಇದೆ, ಉಳಿಯೋದು ಕಷ್ಟ ಇದೆ. ನಾವು ಕನ್ನಡದ ಬಗ್ಗೆ ತುಂಬಾ ಮಾತಾಡ್ಬೋದು. ಈ ಕನ್ನಡದ ಬಗ್ಗೆ ಮಾತಾಡುವಂತ ನಾನು ಕೂಡ, ಕನ್ನಡ ಸಾಹಿತ್ಯದ ನಾನು ಕೂಡ ನನ್ನ ಮಗುವನ್ನ ಬರೀ ಕನ್ನಡ ಮೀಡಿಯಂ ಶಾಲೆ ಕಲಿಸ್ಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದು ನಾವು ಅವ್ರಿಗೆ ಕೊಡುವಂತ ಒಳ್ಳೆ ಸೊತ್ತು. ಸೊ ಆಗಿರೋದ್ರಿಂದ ಬಡವರ ಮಕ್ಕಳಿಗೂ ಕೂಡ ಅಂತದ್ದೇ ಗುಣಮಟ್ಟದ ಶಿಕ್ಷಣ ಸಿಗ್ಬೇಕು. ಶಾಲೆ ಯಾವ ಪ್ರೈವೇಟ್ ಕಾನ್ವೆಂಟ್ ಸ್ಕೂಲ್ಗಳಿಗಿಂತಲೂ ಕಡಿಮೆ ಇಲ್ಲ, ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ಅಲ್ಲಿ. ಆದ್ರೆ ಇವಾಗ ಆ ಶಾಲೆ ಉಳಿಬೇಕಂದ್ರೆ ಅಲ್ಲಿ ಮಕ್ಕಳು ಇನ್ನೂ ಬರ್ಬೇಕಂದ್ರೆ ಇಂಗ್ಲಿಷ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ಬೇಕು. ನೀವು ಮೂಲಕ ಶಾಸಕರಿಗೆ, ನಮ್ಮ ಶಾಸಕರಿಗೆ ಮತ್ತೆ ಎಜುಕೇಶನ್ ಮಿನಿಸ್ಟರ್ಗೆ ಎಲ್ರಿಗೂ ಡಿಮ್ಯಾಂಡ್ ಅನ್ನು ಇಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಖಂಡಿತ ಒಳ್ಳೆಯ ಮನವಿ ಇದು, ಒಳ್ಳೆಯ ಮನವಿ. ಯಾಕಂದ್ರೆ ಆಜಬ್ಬರು ಇಷ್ಟೊಂದು ಸುದೀರ್ಘ ಕಾಲ ಪರಿಶ್ರಮ ಪಟ್ಟು ಓಡಾಡಿ ಒಂದು ಶಾಲೆಯನ್ನು ಊರಿಗೆ ತರ್ತಾರೆ. ಆ ಶಾಲೆ ಮುಂದಿನ ಜನಾಂಗಕ್ಕೆ, ಮುಂದಿನ ವಿದ್ಯಾರ್ಥಿಗಳಿಗೆ ಅದು ಉಳಿಬೇಕು, ಮತ್ತೆ ಒಂದಷ್ಟು ವಿದ್ಯಾರ್ಥಿಗಳದನ್ನು ಆ ಶಾಲೆಯನ್ನು ಬಳಸಿಕೊಳ್ಬೇಕಂತ ಇದ್ರೆ ಖಂಡಿತವಾಗಿ ನೀವು ಹೇಳಿದಾಗೆ ಅಲ್ಲಿ ಇಂಗ್ಲಿಷ್ ಇಂಟ್ರೊಡ್ಯೂಸ್ ಮಾಡಬೇಕು. ಇಂಗ್ಲಿಷ್ ಮೀಡಿಯಂ ಅನ್ನೋದನ್ನು ಇವತ್ತು ಕಾಲೇಜಿಗಿಂತಲೂ ಮುಂಚೆ ಆಗ್ಬೇಕಾಗಿರೋದು. ಯಾಕಂತ ಹೇಳಿದ್ರೆ ಶಾಲೆ ಉಳಿದ್ರೆ ಮಾತ್ರ ನಂತರ ಕಾಲೇಜ್ ಉಳಿಬಹುದು, ಕಾಲೇಜ್ ಆಗ್ಬಹುದು, ಉಳಿಬಹುದು. ಹೌದು. ಇದು ಇಸ್ಮತ್ ಅವರ ಈಗಾಗಲೇ ಸರ್ಕಾರ ಒಂದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸುರತ್ಕಲಲ್ಲಿ ಒಂದು ಶಾಲೆಯಲ್ಲಿ ಮಾಡಿದೆ, ಈಚೆ ಕಡೆ ಬಂಟ್ವಾಳದಲ್ಲಿ ದಡ್ಡಲ್ಕಾಡು ಶಾಲೆಯಲ್ಲಿ ಮಾಡಿದೆ. ಈಗ ಒಂದೊಂದು ವಿಧಾನ ಶಾಲೆದ ಪಕ್ಕದಲ್ಲೇ ಅಂದ್ರೆ 1-2 ಕಿಲೋಮೀಟರ್ ಗ್ಯಾಪ್ ಇರೋ ಕೊಣಾಜೆ ಶಾಲೆಯಲ್ಲೂ ಕೂಡ ಮಾಡಿದೆ. ಖಂಡಿತ ಮಾಡಬಹುದು. ಮತ್ತು ಈಗ ಆಜಬ್ಬರು ಹೇಳಿದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮಾಡ್ತಾರೆ. ಅಂದ್ರೆ ನಮ್ಮಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರ ಮನಸ್ಥಿತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಇದು 4 ದಿವಸಕ್ಕೆ ಮಾತ್ರ ನೆನಪಿಟ್ಕೊಳ್ತಾರೆ ಹಾಜಬ್ಬರನ್ನ. 4 ಅಥವಾ 1 ವಾರ, 1 ತಿಂಗಳು ಅದರ ಆಚೆಗೆ ಹಾಜಬ್ಬರ ಮತ್ತೆ ನೋಡಿಬೇಕಿದ್ರೆ ಚಾಲೆಂಜ್ ಮಾಡ್ತೇನೆ, ಟೇಕ್ ಇಟ್ ಫ್ರಮ್ ಮೀ. ಈಗ 2 ದಿವಸದಲ್ಲಿ ಅವರು ಮತ್ತೆ ಗ್ರಾಮ ಶಾಲೆ ಮೀನು ಮಾರ್ಕೆಟ್ ಅಲ್ಲಿ ಮೀನು ಹಿಡ್ಕೊಂಡು ಹೋಗ್ತಾರೆ, ನಡ್ಕೊಂಡೇ ಹೋಗ್ತಾರೆ ಅವರು. ಅಲ್ಲಿಗೆ ಬರ್ತಾರೆ, ಅಲ್ಲಿ ನಿಂತ್ಕೊಂಡು ಮೀನು ಮತ್ತೆ ಇದೇ ಇನ್ನೊಂದು 2-3 ದಿವಸ ನನ್ನ ಮನೆಗೆ 1-2 ಚೀಲದಲ್ಲಿ ಫ್ರೂಟ್ಸ್ ಅನ್ನ ಎತ್ಕೊಂಡು ಬರ್ತಾರೋ. ಅಷ್ಟೇ ನೀವೇ ಮಾಡಿದ್ದು, ಎಲ್ಲರ ಹತ್ರ ನೀವೇ ಮಾಡಿದ್ದು, ನಾವು ಮಾಡಿದ್ದು ಎಂತದ್ದು ಇಲ್ಲ. ಸತ್ಯ ಹೇಳ್ಬೇಕಂದ್ರೆ ತುಂಬಾ ಜನ ಹಾಗೆ ಹೇಳ್ತಿದ್ರು, ನೀವು ಮಾಡಿದ್ದು ನಿಮ್ಮಿಂದಾಗಿ ಇಲ್ಲ, ಅವರಿಂದಾಗಿ ನಾವು ಜನ ಆಗಿದ್ದೀವಿ. ಆಜಬ್ಬರ ಕೆಲಸ ಮಾಡಿದ್ರೆ ಅದನ್ನ ನಾವು ರೆಕಾರ್ಡ್ ಮಾಡಿದ್ವಿ, ನಮಗೂ ಒಂದು ಸಾಹಿತ್ಯ ಕ್ಷೇತ್ರದ ಮೌಲ್ಯ ಬಂದಿತ್ತು ಅದರಿಂದಾಗಿ. ಹೌದು. ಆಜಬ್ಬರು ಮಾಡಿದ ಕೆಲಸ, ಅವರು ಮಾಡ್ತಾ ಇದ್ದಂತ ಕೆಲಸವನ್ನು ನೀವು ಗುರುಪ್ಪ ಬಾಳೆಪುಣಿ ಮೊದಲಾದವರೆಲ್ಲ ಗುರುತಿಸಿದ್ರಿ. ಅದನ್ನು ನಿಜವಾಗಿ ಹೇಳ್ಬೇಕಂದ್ರೆ ನಮ್ಗೆ ಬೆಲೆ ಬಂದದ್ದೇ ಅವರ ಕೆಲಸಗಳನ್ನ ನಾವು ರೆಕಾರ್ಡ್ ಮಾಡಿದ್ಮೇಲೆ ಅಂತ ಹೇಳಿ ಅದನ್ನು ದಾಖಲೀಕರಣ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ಮಾಡಿ ಇವತ್ತೊಂದಷ್ಟು ವಿದ್ಯಾರ್ಥಿಗಳು ಓದುವ ರೀತಿ ಎಲ್ಲ ಮಾಡಿದ್ರಿ. ಆಜಬ್ಬರು ಇವತ್ತು ಕೂಡ ಅದನ್ನು ನೆನಪಿಟ್ಕೊಂಡಲ್ಲಿ ಹೇಳಿದ್ರು. ಕನ್ನಡಪ್ರಭದವರು ಅವಾರ್ಡ್ ಕೊಟ್ಟರು, ಹೊಸದಿಗಂತದವರು ಮೊದಲಾಗಿ ಬರೆದರು. ಈ ಬಗ್ಗೆ ಎಲ್ಲ ಅವರು ಆ ಒಂದು ಕೃತಜ್ಞತಾ ಒಂದು ಮನೋಭಾವ ಇದೆ ಅಲ್ಲ, ಒಂದು ಮನೋಧರ್ಮ, ಅದು ಎಲ್ಲಿ ಹೋದ್ರು ಅವ್ರ ಹತ್ರ ಅದು ಮರೆತು ಹೋಗೋದಿಲ್ಲ ಅವರಿಗೆ.
ಮತ್ತೆ ಅವರು ಜಿಲ್ಲಾಧಿಕಾರಿ ಅವರನ್ನು, MLA ಅವರನ್ನು, MP ಅವರನ್ನು ಎಲ್ಲರನ್ನು ಮತ್ತೆ ಮತ್ತೆ ನೆನಪು ಮಾಡಿ. ನಮ್ಗೆ ಅದು ಎಲ್ಲಿವರೆಗೆ ಆಗ್ತದೆ, ನಾನು ತುಂಬಾ ಸರ್ತಿ ಹೇಳಿದ್ದೆ, ಈಗ ನನ್ನ ಹೆಸರು ನೀವು ಉಲ್ಲೇಖ ಮಾಡ್ಬೇಡಿ ದಯಮಾಡಿ, ಯಾಕಂದ್ರೆ ನಮ್ಗದು ಅಷ್ಟು ಚೆನ್ನಾಗಿರೋದಿಲ್ಲ ಅದು ಹೇಳೋದು. ಮತ್ತೆ ಇನ್ ಯಾರೋ ಇವನು ಅವರ ಹೆಸರು ಹಿಡ್ಕೊಂಡು ದೊಡ್ಡ ಜನ ಆಗೋದು, ಅದ್ರ ನಮ್ಗೆ ಬೇಕಾಗಿಲ್ಲ. ನಮ್ಗೆ ಈಗಾಗ್ಲೇ ಅವರಿಂದಾಗಿ ನಮ್ಗೆ ಮೌಲ್ಯ ಬಂದಿದೆ, ಹಾಗೆ ಅವ್ರು ಮತ್ತೆ ಮತ್ತೆ ಹೇಳೋದು ನಮ್ಗೆ ಚೆನ್ನಾಗಿರೋದು. ನಾನಂತೂ ಯಾವಾಗ್ಲೂ ಹೇಳ್ತೇನೆ, ನಮ್ಮ ಹೆಸರನ್ನು ಹೇಳ್ಬೇಡಿ ಹಾಜಗರು, ಬಿಟ್ಬಿಡಿ ಅಂತ ಹೇಳಿ. ಈಗ ನಾನು ನಮ್ಗೆ ಸಾಧ್ಯ ಆದ್ರೆ ನಾವು ಮಾಡ್ತೇವೆ ಅಂತ ಹೇಳಿ. ಈಗ ನಾನು ಇನ್ನೊಂದು ವಿಚಾರಕ್ಕೆ ಬರ್ತೇನೆ. ಈಗ ನೀವು ಬರೆದಿರುವಂತ ಅಜಬ್ಬರ ಕೃತಿ ಇದೆ ಅಲ್ವಾ? ಹೌದು. ಅದರ ಹಿನ್ನೆಲೆಯಲ್ಲಿ ಒಂದು ಮಾತು, ಜೊತೆಗೆ ಅದನ್ನು ಇವತ್ತು ವಿದ್ಯಾರ್ಥಿಗಳು ಕೂಡ ಓದ್ತಾ ಇದ್ದಾರೆ, ಪದವಿ ವಿದ್ಯಾರ್ಥಿಗಳು ಕೂಡ. ನಿಮಗೆ ಸಿಕ್ಕಿರಬಹುದಾದ ಅಥವಾ ಕೇಳಿಕೊಂಡಿರುವ ಅಥವಾ ನಿಮಗೆ ಬರಹದ ಮೂಲಕ ಏನೆಯೋ ಬಂದಂಥ ಒಂದು ಪ್ರತಿಕ್ರಿಯೆಗಳು, ಪ್ರತಿಸ್ಪಂದನಗಳು, ಆಜಬ್ಬರ ಕೃತಿಗೆ ಬಂದಂತ ಒಂದು ಪ್ರತಿಕ್ರಿಯೆ ಯಾವುದಾದ್ರೂ ನೀವೊಂದು ನೆನಪು ಮಾಡಿಕೊಳ್ಳೋದಿದ್ರೆ? ಪ್ರತಿಕ್ರಿಯೆ ಬಹಳಷ್ಟು ಬಂದಿದೆ. ಬಹುಶಃ ಆ ಕೃತಿಯ ಬಗ್ಗೆ ಯಾರು ಕೂಡ ವಿಮರ್ಶಾತ್ಮಕವಾದ ಟೀಕೆ ಒಂದೇ ಒಂದು ಮಾತಾಡ್ಲಿಲ್ಲ. ಎಲ್ಲಕ್ಕಿಂತ ದೊಡ್ಡ ಖುಷಿ ಏನಂತ ಹೇಳಿದ್ರೆ ನನ್ಗೆ, ನಮ್ಮ ಆ ಉದ್ದೇಶ, ಪುಸ್ತಕವನ್ನು ಇದು ಮಾಡುವಂತ ಉದ್ದೇಶ, ಬರೆದ ಉದ್ದೇಶ ಏನು ಪ್ರಶಸ್ತಿಗೂ ಇನ್ನೊಂದು ಅಲ್ಲ. ನಮ್ಮ ಉದ್ದೇಶ ಏನು, ಶಾಲೆಗೆ ಫಂಡ್ ರೈಸ್ ಮಾಡ್ಬೇಕು ಅಂತ. ಇದನ್ನ ಹಾಜಬ್ಬರು ಅವರಿಗೆ ತುಂಬಾ ವಿಷಯಗಳು ಹೇಗೆ ಮಾಡ್ಬೇಕು ಅಂತ ಗೊತ್ತಿದೆ. ಅವ್ರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ, ಎಷ್ಟೋ ಫಿಲಾಂಥ್ರಪಿಸ್ಟ್ ಗಳಿಗೆ ಒಂದು ಮೆಮೊರಂಡಮ್ ಬರೆಯೋ ಜೊತೆಗೆ ಅದರ ಜೊತೆಗೆ ಈ ಬುಕ್ಕಿನ ಒಂದು ಕಾಪಿಯನ್ನು ಇಟ್ಟು ಕಳಿಸ್ತಾ ಇದ್ದಾರೆ. ಇಂಗ್ಲಿಷ್ ಬೇಕಾದವರಿಗೆ ಇಂಗ್ಲಿಷ್, ಕನ್ನಡ ಬೇಕಾದವರಿಗೆ ಕನ್ನಡ ಕಳಿಸಿ, ಇದನ್ನ ಓದಿ ಅವರ ಮನಸ್ಸು ಕರಗಿ ಶಾಲೆಗೆ ದುಡ್ಡು ಗಳಿಸ್ತಿದ್ರು. ಇದರಿಂದ ಬೇಕಾದಷ್ಟು ದುಡ್ಡು ಕೂಡ ಶಾಲೆಗೆ ಬಂದಿದೆ. ನನ್ಗೆ ಅದೊಂದು ದೊಡ್ಡ ಖುಷಿ, ಒಳ್ಳೆ ಒಂದು ಪ್ರಯೋಜನ ಆಯ್ತು ನೋಡಿ. ಹೌದು, ನಮ್ಮಲ್ಲಿ ಉದ್ದೇಶ ಇದ್ದತೆ ಶಾಲೆಗೆ ಫಂಡ್ ರೈಸ್ ಮಾಡ್ಬೇಕು. ಆ ಉದ್ದೇಶಕ್ಕೆ ಆ ಕೃತಿ ಬರ್ತಿತ್ತು. ಕೃತಿ ಕನ್ನಡದಲ್ಲಿ 4 ಎಡಿಷನ್ ಬಂದಿದೆ, ಮತ್ತೆ ಇಂಗ್ಲಿಷ್ ಅಲ್ಲಿ 1 ಎಡಿಷನ್. ಮತ್ತೆ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ನಮ್ಮ BA ಮೊಹಮ್ಮದ್ ಹನೀಫ್ ಅವರಿದ್ದಾಗ ಬ್ಯಾರಿಯಲ್ಲೂ ಕೂಡ ತೊಂದರೆ ಸ್ವಲ್ಪ ವಿಸ್ತೃತ ಆಗಿದೆ. ಎಲ್ತಿರ ಖಾದಿಮ್ ಹರೇಕಳ ಹಾಜಬ್ಬಾಕ ಅಂತ ಹೇಳಿ. ಈಗ ಸರಿ, ಈಗ ಒಂದು ಪುಸ್ತಕ ಹೇಳಿದ್ರಿ ನೀವು, ಮತ್ತೆ ಅವರು ಅರ್ಜಿ ಕೊಡುವಂತ ಒಂದು ವಿಚಾರ, ಅವ್ರು ಯಾವುದೇ ಜಿಲ್ಲಾಧಿಕಾರಿ ಕಚೇರಿ ಇರಬಹುದು ಅಥವಾ ಜಿಲ್ಲಾ ಪಂಚಾಯತ್ ಎಲ್ಲೇ ಯಾರಾದ್ರೂ ಅವರಿಗೆ ಮಾಹಿತಿ ಕೊಟ್ಟಿರ್ತಾರೆ ಅಥವಾ ಕೇಳಿರ್ತಾರೆ, ಯಾವ ಮಿನಿಸ್ಟರ್, ಶಿಕ್ಷಣ ಸಚಿವರು ಇಲ್ಲಿಗೆ ಬರ್ತಾರೆ ಏನು ಅಂತ ಮಾಹಿತಿ ಸಿಕ್ಕಿದ್ರೆ, ಅವರು ಕಂಕುಳ ಅಡಿಯಲ್ಲಿ ಒಂದು ಸಣ್ಣ ಒಂದು ಪ್ಲಾಸ್ಟಿಕ್ ತೊಟ್ಟೆ ಎಲ್ಲ ಅಥವಾ ಒಂದು ಪೇಪರ್ನ ಅಡಿಯಲ್ಲಿ ಇಟ್ಕೊಂಡು ಅವ್ರದ್ದೊಂದು ಅರ್ಜಿ ಇರ್ತಾ ಇತ್ತು, ಅಥವಾ ಒಂದು ಪುಸ್ತಕ. ಸೊ ಮತ್ತೆ ದೂರ ಬಂದು ನಿಲ್ತಾ ಇದ್ರು. ಅವ್ರಿಗೆ ಹತ್ತಿರ ಹೋಗ್ಲಿಕ್ಕೆ ಕೂಡ ಒಂಥರ ಭಯ, ಆತಂಕ. ಮತ್ತೆ ಯಾರೋ ಅವರ ಪರಿಚಯದವರು ಅಥವಾ ಯಾರಾದರೂ ಪಕ್ಕದಲ್ಲಿ ಮಾಧ್ಯಮದವರು ಇದ್ರೆ ಅವರು ಕಳಿಸಿ ಇವರನ್ನು ದೂಡಿ ಕಳಿಸ್ಬೇಕಿತ್ತು, ನೋಡಿ ಅವರೇ ಮಂತ್ರಿ, ಅವ್ರ ಹತ್ರ ಮಾತಾಡಿ ಅಂತ. ಖಂಡಿತವಾಗಿ ಅವ್ರ ಹತ್ರ ಮತ್ತೆ ಹೋಗಿ ವಿನೀತರಾಗಿ ಬಂದು ನಿಂತು ಮಾತನಾಡಿ ಕೇಳ್ತಾ ಇದ್ರು. ಕೆಲವೊಮ್ಮೆ ನಿಮ್ಗೆ ಗೊತ್ತಾ, ಅದವ್ರು ಬೇಕಂತ ಹೇಳೋ ಸ್ಟೈಲ್ ಅಂದ್ರೆ ಆ ಏನು ವಿನಯತೆ ಇದೆಲ್ಲ ಅದ್ರಲ್ಲಿ ನಿಸ್ವಾರ್ಥವಾದದ್ದು. ಯಾಕಂತ ಹೇಳಿದ್ರೆ ಶಾಲೆಗೆ ಕೆಲಸ ಆಗ್ಬೇಕಷ್ಟೇ, ಅಂತಕ್ಕಾಗಿ ಅಲ್ಲ. ಆ ಸ್ವಾರ್ಥ ಶಾಲೆಗಾಗಿರುವಂತಹ ಸ್ವಾರ್ಥ, ಅಂತ ಸ್ವಾರ್ಥಗಳು ಬೇಕಾಗ್ತದೆ ಕೆಲವೊಮ್ಮೆ. ಒಳ್ಳೆಯ ಸ್ವಾರ್ಥ, ಒಳ್ಳೆಯ ಸ್ವಾರ್ಥವನ್ನು ನಾವು ಅವರ ವೈಯಕ್ತಿಕ ಸ್ವಾರ್ಥ ಅಲ್ಲ, ವೈಯಕ್ತಿಕ ಪ್ರಜ್ಞೆಯ ಸ್ವಾರ್ಥ. ಹೌದು, ಏನಿದ್ರು ನನ್ನ ಶಾಲೆಗೆ, ನನ್ನ ಊರಿನ ಶಾಲೆಗೆ ಅಂತ ಅಷ್ಟೇ. ಅದರ ಆಚೆಯ ಕನಸುಗಳೇ ಅವರಿಗೆ ಏನು ಇಲ್ಲದ ಸ್ವರೂಪದಲ್ಲಿ ಅವರು ಇವತ್ತು ಕೂಡ ಮಾತನಾಡುವಾಗ ನನಗೆ 1 ರೂಪಾಯಿಯೂ ಬೇಡ ಅಂತ, ನಾನು 1 ರೂಪಾಯಿಯೂ ಯಾರ ಹತ್ರ ಕೇಳಿದವನಲ್ಲ ಅಂತ ನನಗಾಗಿ. ಇದು ಇಸ್ಮತ್ ಅವರೇ, ನನಗೆ ಯಾವಾಗಲೂ ಕುತೂಹಲ ಆಗುವಂಥದ್ದು, ಈ ರೀತಿಯ ಸಂತನನ್ನು ನನಗೇನೂ ಬೇಡ, ಬಟ್ ಎಲ್ಲವನ್ನು ತೆಗೆದುಕೊಳ್ಳಿಕ್ಕೆ, ಗಳಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದ್ದಂತ ಈ ಸಂತನನ್ನು ಇವರ ಮನೆಯವರು ಸಹಿಸಿಕೊಂಡದುಂಟಲ್ಲ, ಇದು ಯಾವ ಸ್ವರೂಪದ್ದು, ಯಾವ ರೀತಿಯದ್ದು ಅಂತ? ಅಂದ್ರೆ ಒಂದು ಮನೆಯವರು, ಮಕ್ಕಳು, ಹೆಣ್ಣು ಮಕ್ಕಳು ಚಿಕ್ಕವರಿದ್ರು ಆ ಟೈಮಲ್ಲಿ, ಇವನು ಹುಡುಗನು ಚಿಕ್ಕವನಿದ್ದ. ಅಂದ್ರೆ ಅವರಿಗೆ ಆ ಟೈಮಲ್ಲಿ ಇವ್ರು ದುಡಿತಾನೋ ಇದನ್ನು ಮಾಡ್ತಾನೋ ಇದ್ರು. ಮತ್ತೆ ಅಪ್ಪನಿಗೆ ಸಮಾಜದಲ್ಲಿ ಏನೋ ದೊಡ್ಡ ಮೌಲ್ಯ ಇದೆ, ದೊಡ್ಡ ಬೆಲೆ ಇರುವಂತ ಮನುಷ್ಯ, ಗೌರವ ಇರುವಂತ ಮನುಷ್ಯ. ನಮ್ಮಪ್ಪ ಹೀಗೆ ಕಂಡ್ರು ಕೂಡ ನಮ್ಮಪ್ಪ ಇಂತಹ ಕೆಲಸಗಳನ್ನು ಮಾಡಿರೋದ್ರಿಂದಲೇ ನಮ್ಮಪ್ಪನಿಗೆ ಇಷ್ಟು ಗೌರವ ಬಂದಿರೋದು. ಹಾಗಿರೋದು ನಾವ್ ಯಾಕೆ ಅದನ್ನ ತಡಿಬೇಕು? ಅಪ್ಪನ ನಿಸ್ವಾರ್ಥತೆ ಮಕ್ಕಳಲ್ಲೂ ಬಂದಿದೆ. ಇವನು ಅವರ ಮಗನು ಕೂಡ ಅದೇ ರೀತಿ ಕೆಲಸ ಮಾಡ್ತಾನೆ, ನನ್ಗೆ ಗೊತ್ತಿರುವ ಹಾಗೆ. ಶಾಲೆಗಾಗಿ ಅವನು ದುಡಿತಾನೆ, ಆದ್ರೆ ಅವರೆಲ್ಲೂ ಕೂಡ ಅವನನ್ನ ಮುಂದೆ ತೋರಿಸುದಿಲ್ಲ. ಅವನು ಕೂಡ ಶಾಲೆ ಬೇಕಾದಷ್ಟು ಕೆಲಸಗಳನ್ನ ಮಾಡಿದ್ ನನ್ಗೆ ಗೊತ್ತಿದೆ. ಮತ್ತೆ ಅವರ ಅಣ್ಣ ತಮ್ಮಂದಿರ ಮಕ್ಕಳೆಲ್ಲ ಕೆಲಸ ಮಾಡ್ತಾರೆ, ಅಂದ್ರೆ ಅದೆಲ್ಲ ಇವ್ರು ಮಾಡಿಸ್ತಾರೆ ಕೆಲಸಗಳನ್ನು. ಆದ್ರೆ ಅದು ಏನು ಅವ್ರು
ಇವರು ವೈಯಕ್ತಿಕವಾಗಿ ಮಾಡ್ಬೇಕಂತ ಕೆಲಸ ಅವರ ಮಕ್ಕಳ ಹತ್ರ ಮಾಡಿಸ್ತಾರೆ ಕೆಲವೊಮ್ಮೆ. ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಕೆಲವು ಪೇಪರ್ ಅಂದ್ರೆ ಇವರಿಗೆ ತೀರಾ ಸಾಧ್ಯ ಇಲ್ಲದಾಗ. ಹೌದು 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 ಹೌದು. ಬಹುಶಃ ಅವರು ಕೂಡ ಎಲ್ಲ ಒಂದು ಗೌರವದಿಂದ ಪ್ರೀತಿಯಿಂದ ಅದನ್ನು ಮಾಡಿಕೊಂಡು ಬರ್ತಾರೆ. ಎಲ್ಲರೂ ಸ್ವೀಕರಿಸ್ತಾರೆ ಅದನ್ನ. ಮೊದಲು ಅವರಿಗೂ ಸ್ವಲ್ಪ ಕಿರಿಕಿರಿ ಆಗಿತ್ತು. ಅಂದ್ರೆ ಅವರಿಗೂ ಇವರ ಕನಸುಗಳೇನು, ಅದರ ಹಿಂದಿನ ಅಜೆಂಡಾ ಏನು ಅಂತ ಗೊತ್ತಿರಲಿಲ್ಲ. ಈಗ ಗೊತ್ತಾಗಿದೆ, ಈಗ ಎಲ್ಲರೂ ಅದನ್ನು ಸ್ವೀಕರಿಸಿದ್ದಾರೆ, ಜೊತೆಯಲ್ಲಿ ಸಾಗ್ತಾ ಇದ್ದಾರೆ. ಹೌದು. ಅದೇ ನೀವು ಹೇಳಿದಾಗೆ ಅಂತಿಮವಾಗಿ ಅಜಬ್ಬರನ್ನು ಅವರ ಒಂದು ಮುಂದಿನ ಜೀವನ, ಮುಂದಿನ ಬದುಕು, ಮತ್ತೆ ಅವರನ್ನೊಂದು ಆ ಬಡತನದಿಂದ ಸ್ವಲ್ಪ ಮೇಲೆ ಎತ್ತುವಂತ ವಿಚಾರ, ಈ ಎಲ್ಲ ವಿಚಾರಗಳ ಬಗ್ಗೆ ಒಟ್ಟಾಗಿ ಸಮಾಜ ಒಂದಷ್ಟು ಸ್ಪಂದಿಸಬೇಕು. ನಾವು ಕಮ್ಯುನಿಟಿ ಆಸ್ ಎ ಕಮ್ಯುನಿಟಿ ನಾವು ತುಂಬಾ ಟ್ರೈ ಮಾಡ್ತಾ ಇದ್ದೇವೆ. ಕೆಲವು ಹೇಳಿಕೊಳ್ಳಲಿಕ್ಕೆ ಆಗದಂತಹ ಸಮಸ್ಯೆಗಳಿರ್ತವೆ, ಅವು ಪಬ್ಲಿಕ್ ಅಲ್ಲಿ ಹೇಳಿಕೊಳ್ಳಿಕ್ಕೆ ಆಗಲ್ಲ. ಅವುಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ತುಂಬಾ ಪ್ರಯತ್ನಗಳು ಸಾಗ್ತಾ ಇದೆ. ಇವತ್ತು ಕೂಡ BM ಹನೀಫ್ ನನಗೆ ಕಾಲ್ ಮಾಡಿ, ಹಿರಿಯ ಪತ್ರಕರ್ತರು, ಆ ವಿಷಯದಲ್ಲಿ ನಾವು ತುಂಬಾ ಸೀರಿಯಸ್ ಆಗಿ ಕೆಲಸ ಮಾಡ್ಬೇಕಾಗಿದೆ ಅಂತ ಹೇಳಿದ್ರು. ರಫೀಕ್ ಮಾಸ್ಟರ್, ಟ್ಯಾಲೆಂಟ್ ರಿಸರ್ಚ್ ಫೌಂಡೇಶನ್ ರಫೀಕ್ ಮಾಸ್ಟರ್ ಹೇಳಿದ್ರು. ಮತ್ತೆ ಅದರದ್ದೇ ರೌಫ್ ಸರ್ ಇದ್ರು, ಅಬ್ದುಲ್ ರೌಫ್ ಪುತಿ, ಅವ್ರು ಆಗಾಗ ಹೇಳ್ತಾ ಇರ್ತಾರೆ. ಮತ್ತೆ ಅಲ್ಲ ನಿನ್ನೆ IK ಬಳುವರ್ ಫೋನ್ ಮಾಡಿ ಕೂಡ ಇದೇ ವಿಚಾರವನ್ನ ಎತ್ತಿದ್ರು. ಏನಾದ್ರೂ ಮಾಡಿ ತುಂಬಾ ಸೀರಿಯಸ್ ಆಗಿ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಆಗಿ ಅವರು ನೆಮ್ಮದಿಯಲ್ಲಿ ಬದುಕುವಾಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇಬ್ರಾಹಿಂ ಕೂಡ ಆಗಾಗ DC ನಮ್ಮ ಎಕ್ಸ್ ಇಬ್ರಾಹಿಂ ಸರ್ ಕೂಡ ಆಗಾಗ ಹೇಳ್ತಾ ಇರ್ತಾರೆ. ಖಂಡಿತವಾಗಿ ನಾವು ನಮ್ಮ ಪ್ರಯತ್ನವನ್ನು ಮುಂದುವರಿಸ್ತೇವೆ. ಅವರ ವೈಯಕ್ತಿಕ ಬದುಕು ಹಸನಾಗ್ಬೇಕಿದೆ. ಇನ್ನು ಅವ್ರ ಸಮಾಜಕ್ಕೆ ಇಷ್ಟು ಮಾಡಿದ್ದಾರೆ, ಅವರಿಗಾಗಿ ನಾವೇನಾದ್ರೂ ಮಾಡ್ಲೇಬೇಕು. ಅದು ನಮ್ಮ ಜವಾಬ್ದಾರಿ ಕೂಡ ನಾವು ತಿಳ್ಕೊಳ್ತೇವೆ. ಅದು ನಾವು ಕಮ್ಯುನಿಟಿ ಮಾಡ್ಬೇಕಾದಂತಹ ಕೆಲಸ. ಹೌದು 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 ಹೌದು. ಯಾಕಂದ್ರೆ ಸ್ವಲ್ಪ ತೀರಾ ಮುಜುಗರದ ಮನುಷ್ಯ ಕೂಡ ಯಾರಿಂದ ಏನನ್ನು ಕೂಡ ವೈಯಕ್ತಿಕವಾಗಿ ಕೇಳುವಂತ ಒಂದು ಏನೋ ಅಂತ ಒಂದು ರೂಢಿಯೇ ಇಲ್ಲದಂತ ಒಬ್ಬ ಮನುಷ್ಯ. ಅಲ್ಲ, ಉಪಕಾರ ಸ್ಮರಣೆ ಅಂತ ಅದ್ಭುತ. ನಿನ್ನೆ ಅವರು ಅಲ್ಲಿಂದ 4-5 ಗಂಟೆ ಹೊತ್ತಿಗೆ ನನ್ಗೆ ಕಾಲ್ ಮಾಡಿದ್ದಾರೆ. ಎಲ್ರ ಹತ್ರ ಹೇಳುದು ನಿಮ್ಮಿಂದ ನಮ್ಮಿಂದ ಏನಲ್ಲ, ಅವರಿಂದ ಅವರಿಗೆ ಸಿಕ್ಕಿರೋದು ಪ್ರಶಸ್ತಿ. ಹೌದು ಹೌದು, ಖಂಡಿತ ಅವರು ಈ ರೀತಿ ಕೆಲಸ ಮಾಡಿಕೊಂಡು ಹೋದ ಕಾರಣದಿಂದ ಅವರನ್ನ ಎಲ್ಲರೂ ಗುರುತಿಸಿದ್ರು. ಅವರಂತ ಕೆಲಸ ಮಾಡಿದ್ರೆ ನಾವು ಬರೀಲಿಕ್ಕೆ ಹೋಗ್ತೇವಾ? ಅಲ್ಲಿ ನೀವು ಟಿವಿಯಲ್ಲಿ ಶೋ ಮಾಡ್ಲಿಕ್ಕೆ ಹೋಗ್ತೀರಾ? ಎಸ್, ಎಕ್ಸಾಕ್ಟ್ಲಿ. ಅಲ್ಲಿ ಮೂಲ ಕರ್ತೃ ಅದು ಅಜಬ್ ಅವರೇ. ಬಟ್ ಅವರಿಗೆಲ್ಲರೂ ಒಂದು ಒಳ್ಳೆಯ ರೀತಿಯ ಪ್ರೀತಿ ಸ್ನೇಹವನ್ನು ತೋರಿಸಿದ್ರು. ಬಹುಶಃ ಇಂಥ ಸನ್ನಿವೇಶ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅಜಬ್ಬರ ರೀತಿಯ ಸಮಾಜ ಸೇವಕರುಗಳಿಗೆ ತನಗೆ ಅನ್ನೋದು ಅದು ಬಿಟ್ಟೇ ಹೋಗ್ತದೆ, ಮರೆತೇ ಹೋಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸಮಾಜದ್ದೇ ಅಂತಿಮ ಜವಾಬ್ದಾರಿ ಅವರನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು, ಅವರಿಗೊಂದು ಮುಂದಿನ ಬದುಕು. ಯಾಕಂದ್ರೆ ವಯಸ್ಸಾಗ್ತಾ ಬಂತು, ಇನ್ನು ತುಂಬಾ ಅವರಿಗೆ ದುಡಿಲಿಕ್ಕೆ ಆಗುತ್ತಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅವರು ಸುಮ್ಮನೆ ಈ ಬಿಸಿಲು ಈ ಮಳೆಗೆ ಸುತ್ತಾಡುವ ಸಂದರ್ಭದಲ್ಲಿ ಒಂದು ಸ್ವಲ್ಪ ನೆಮ್ಮದಿಯಲ್ಲಿ ಬದುಕಿಕೊಂಡು ಅದಕ್ಕೆ ನಾವು ಕೂಡ ಸಾಧ್ಯವಾದಷ್ಟು ಅನುವು ಮಾಡಿಕೊಡ್ಬೇಕಾಗಿದೆ. ಎಸ್ ಶೋರ್. ಪಜೀರ್ ಅವರೇ, ಇಸ್ಮತ್ ಪಜೀರ್ ಅವರೇ, ತುಂಬ ಚೆನ್ನಾಗಿ ಅಜಬ್ ಅವರನ್ನು ಮತ್ತು ಅವರ ಬದುಕನ್ನು, ಅವರ ಸಾಧನೆಯನ್ನು ನೀವು ಕಟ್ಟಿಕೊಟ್ಟಿದ್ದೀರಿ. ಮತ್ತು ಪ್ರಮುಖ 2 ಬೇಡಿಕೆಗಳನ್ನು ಕೂಡ ಮಂಡಿಸಿದ್ದೀರಿ. ಅವರ ಬದುಕಿಗೊಂದು ಒಳ್ಳೆಯ ನೆಲೆಯಾಗುವ ವಿಚಾರ, ಜೊತೆಗೆ ಅವರ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಮಾಧ್ಯಮ ಜಾರಿಗೆ ಬರುವ ವಿಚಾರ, ಈ ವಿಚಾರವನ್ನು ಖಂಡಿತವಾಗಿಯೂ ಜಿಲ್ಲಾಡಳಿತ ಪ್ರಮುಖ ಆದ್ಯತೆಯಾಗಿ ತೆಗೆದುಕೊಳ್ಳಬೇಕು, ಸರ್ಕಾರದ ಗಮನಕ್ಕೆ ಬರಬೇಕು. ಸರ್ಕಾರದ ಪ್ರತಿನಿಧಿಗಳು ಕೂಡ ಈ ನಿಟ್ಟಿನಲ್ಲಿ ಅಜಬ್ಬರಿಗೆ ಒಂದು ಗೌರವ ತೋರಿಸಿದಾಗೆ ಆಗುತ್ತೆ, ಅದನ್ನು ಮಾಡಿದ್ದೇ ಆದರೆ. ಎಸ್, ನಿಮ್ಮ ಈ ಒಂದು ಮಾತಿಗೆ, ಈ ಒಂದು ಸ್ಪಂದನೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಪಜೀರ್ ಅವರೇ. ಥ್ಯಾಂಕ್ ಯು. ಎಸ್, ಅಜಬ್ ಅವರ ಬದುಕು ಅದೊಂಥರ ರೋಮಾಂಚನಕಾರಿ ಆದದ್ದು. ಅವರ ಬದುಕು ಅವರನ್ನು ನೋಡುವಂಥದ್ದು, ಅವರು ಮಾತನಾಡಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ ಇವತ್ತು. ಎಷ್ಟು ಜನ ಅವರ ಜೊತೆಗೆ ಬಂದು ಫೋಟೋ ತೆಗೆಸಿಕೊಳ್ಳುವವರು, ಸೆಲ್ಫಿ ತೆಗೆಸಿಕೊಳ್ಳುವವರು, ಅವ್ರ ಪಕ್ಕ ಬಂದು ನಿಂತ್ಕೊಳ್ಳುವವರು. ಎಸ್, ಇವತ್ತು ಏನೆಲ್ಲ ಮಾತಾಡಿದರು ಅಂತ ಒಮ್ಮೆ ನಾನು ಜಸ್ಟ್ ನಿಮಗೆ ತೋರಿಸ್ತೇನೆ. ಇವತ್ತು ಜಿಲ್ಲಾಧಿಕಾರಿಗಳಿಂದ ಒಂದು ಸನ್ಮಾನವನ್ನು ಸ್ವೀಕರಿಸಿದ ನಂತರ ಅಜಬ್ ಅವರು ಮಾತನಾಡಿದ್ದು. ಸೂಕ್ತವಾದಂಥ ವೇದಿಕೆ ಒಳಗಡೆ ಇನ್ನೂ ಜನಪ್ರತಿನಿಧಿಗಳು ಮತ್ತು ಬೇರೆ ಎಲ್ಲರ ಜೊತೆಗೆ ಇನ್ನೂ ದೊಡ್ಡದಾಗಿ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಈ ಎಕ್ಸ್ಪೀರಿಯನ್ಸನ್ನು ಅವರ ಬಾಯಿಂದನೇ ಕೇಳೋದು ಭಾಳ ಉತ್ತಮ. ಗೌರವಾನ್ವಿತ ಜಿಲ್ಲಾಧಿಕಾರಿ, ನಾನು ಜಿಲ್ಲೆಗೆ ಮತ್ತು ನಿಮಗೆ ನಾನು ಜಿಲ್ಲಾಧಿಕಾರಿಗೆ ನನ್ನನ್ನು ಇನ್ನೇ 2-3 ದಿವಸದ ಒಂದು ವಾತಾವರಣ ಕಾಣುವಾಗ ನಾನು ಜಿಲ್ಲೆಗೆ ತಲೆಬಾಗಿಸ್ತೇನೆ ಸರ್. ಯಾಕೆಂದರೆ ಸಾಮಾನ್ಯ ಮನುಷ್ಯ, ಒಬ್ಬ ಬಡತನ ಇದ್ದವನು,
ಒಬ್ಬ ಒಂದು ಸೆಂಟ್ರಲ್ ಮಾರ್ಕೆಟ್ ಕಿಟ್ಲೆ ಹಣ್ಣು ಒಂದು ಕುರು ಸಾಲ ತಗೊಂಡು ಮಾಡುವ ಮನಸ್ಸಿಗೆ ಇವತ್ತು ಜಿಲ್ಲೆ ಕರ್ನಾಟಕದ ಮೂಲೆಯಲ್ಲಿ ಹುಟ್ಟಿ ಬೆಳೆದವನು ಇಂಥ ಒಂದು ಅವಕಾಶ ಮಾಡಿಕೊಟ್ಟ ಜಿಲ್ಲಾಧಿಕಾರಿಗೆ ಅವರಿಗೆ, ನನ್ನ ದೇಶದ ಪ್ರಧಾನಮಂತ್ರಿಯವರಿಗೆ, ನನಗೆ ಗೌರವಾನ್ವಿತ ರಾಷ್ಟ್ರಪತಿ ಮುಖಾಂತರ ನನಗೆ ಇನ್ನೇ ಕೊಟ್ಟಿದ್ದರು. ನನ್ನ ಜೀವಮಾನದಲ್ಲಿ ಎಂತೂ ಕಾಣೋದೇ ಇಲ್ಲ. ಅದರ ಜೊತೆಯಲ್ಲಿ ನನ್ನ ಲೋಕಸಭಾ ಸದಸ್ಯರು ಅನಿಲ್ ಕುಮಾರ್ ಕಟೀಲ್ ಅವರು ನನ್ನನ್ನು ಕೂಡ ಆಹ್ವಾನಿಸಿ ನನಗೆ ಎಲ್ಲ ಅವಕಾಶ ಮಾಡಿಕೊಟ್ಟಿದೆ. ಜೊತೆಯಲ್ಲಿ ನನ್ನ ಗೌರವಾನ್ವಿತ ಜಿಲ್ಲಾಧಿಕಾರಿ ಅವರು ನನ್ನ ಮನೆಗೆ 5 ಗಂಟೆ ಕಾರು ಕಳಿಸಿ ಮುಖಾಂತರ ಕೋವಿಡ್ ಸೆಟ್ ಮಾಡಿ ಕೋವಿಡ್ ಸೆಟ್ ಮಾಡಿ ನನ್ನನ್ನು ಈಗ ಈ ಜಿಲ್ಲೆಯಿಂದ ರಾಷ್ಟ್ರಪತಿ ಭವನ ಕಳಿಸಿಕೊಟ್ಟಿದ್ದೆ. ನಿಮಗೆ ನಾನು ಎಲ್ಲರಿಗೂ ತಲೆಬಾಗಿಸ್ತೇನೆ, ಯಾಕೆಂದರೆ ನನ್ನ ಬಡತನ ಏಕಿಲ್ಲ. ಇವತ್ತು ಬೆಳಿಗ್ಗೆ ಕೂಡ 5 ಗಂಟೆಗೆ ರಾತ್ರಿಯಲ್ಲಿ ನಾನು ಅಲ್ಲಿ ಹೋದಾಗ ನನ್ನ ಸ್ವಲ್ಪ ಎಲ್ಲ ತೊಂದರೆ ಇತ್ತು. ಅದನ್ನು ಜಿಲ್ಲಾಧಿಕಾರಿ ಮುಖಾಂತರ ಮೇಡಮ್ ಫೋನ್ ಮಾಡಿ ಆಚೆ ಈಚೆ ಎಲ್ಲನ್ನು ಕಂಟ್ರೋಲ್ ದಾರಿಸಾಪಿ ನಾನು ನೇರ ಒಂದು ಬೆಂಗಳೂರು ಒಂದು ಗೆಸ್ಟ್ ಹೌಸಲ್ಲಿ ಕೂತ್ಕೊಳ್ಳೋ ಅವಕಾಶ ಕೊಟ್ಟಿದ್ದೀರ, ನಿದ್ರೆ ಮಾಡಲಿಲ್ಲ. ನಿಮಗೆ ನಾನು ಕೊಟ್ಟ ಮರ್ಯಾದೆ ಬೆಳಿಗ್ಗೆ ಅದಲ್ಲ, ನನ್ನನ್ನು ಸರ್ಕಿಟ್ ಅಲ್ಲ, ನಾನು ಏರ್ಪೋರ್ಟ್ಲಿ ಇರುವಾಗ ನನ್ನ ಊರಿನವರು ತುಂಬ ಜನ ಬಂದಿದ್ರು. ಗೌನಾಡಿದ ನನ್ನ ತಹಸೀಲ್ದಾರ್ ಬರುವಾಗ ನಾನು ಕಣ್ಣು ನಿರ್ದೇಶಿ ಯಾಕೆ ಬಂದಿದ್ರಿಂಟು, ಯಾಕೆಂದರೆ ಜಿಲ್ಲೆಯನ್ನು ನಾನು ನನ್ನ ಕರ್ತವ್ಯ ಜಿಲ್ಲೆಯನ್ನು ನೋಡಿ ಹೋಗಬೇಕು ನಾನು ಇತ್ತು. ಅದನ್ನು ನಾನು ಶ್ರಮಿಸಬೇಕು. ನನಗೆ ನಿಮಗೆ ಎಲ್ಲ ಬೇಜಾರಾಗ್ತದೆ. ನಾನು ಶಾರ್ಟ್ ಕಟ್ಟಲ್ಲಿ ಹೇಳಿದೆ, ಯಾಕೆಂದರೆ ನನ್ನನ್ನು ಇವತ್ತು ಈ ಹಂತಕ್ಕೆ ನೀವು ಬೆಳೆಸಿದ್ದಕ್ಕೆ ಮಾಧ್ಯಮ ಮಿತ್ರರ ನನಗೆ ಅವಕಾಶ ಕೊಟ್ಟು ಎಲ್ಲ ತಲೆ ಬಾಗಿಸ್ತೇನೆ. ಮಾಧ್ಯಮ ಇದು ಜಿಲ್ಲಾಡಳಿತದ ಪರವಾಗಿ ನಾನು ನಿಮ್ಗೆ ಯಾಕೆ ಇದರೊಳಗಡೆ ಅಂದರೆ, ನಿನ್ನೆ ಎಲ್ಲ ವಾಟ್ಸಪ್ಗಳಲ್ಲಿ ಎಲ್ಲ ಮೊಬೈಲ್ಗಳಲ್ಲಿ ನಿಮ್ಮ ಫೋಟೋನೇ, ಐ ಥಿಂಕ್ ರಾಜ್ಯಾದ್ಯಂತ ಎಲ್ಲ ಕಡೆನೂ ಕೂಡ ಅದರೊಳಗಡೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ಆದರ್ಶಗಳಿಗೆ, ನೀವು ಮಾಡಿರುವಂಥ ಕೆಲಸ, ಇವೆಲ್ಲ ನಾವು ಮಾಡಿರೋದೆಲ್ಲವೂ ಕೂಡ ಭಾಳ ತೃಣಕ್ಕೆ ಸಮಾನ. ಓಕೆ, ನೀವು ಆ ಒಂದು ವಿಷಯದಲ್ಲಿ, ಒಂದು ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಭಾಳಷ್ಟು ಜನ ಎಷ್ಟೇ ದುಡಿದ್ರೂ ಕೂಡ ಅವರು ಖರ್ಚು ಮಾಡುವಂಥ ಇದರೊಳಗಡೆ ಇರಲ್ಲ. ಅಂಥದ್ರಲ್ಲಿ ದೈನಂದಿನ ದುಡಿದಿರುವಂಥ ದುಡ್ಡನ್ನು ನೀವು ಶಾಲೆಗೆ, ಒಂದು ಶಾಲೆ ಇಂಪ್ರೂವ್ಮೆಂಟ್ ಬಗ್ಗೆ ನಿಮ್ಮ ಕಲ್ಪನೆ ಏನಿದೆ ಅದು ಅಪಾರ. ಆ ಒಂದು ನಿಮ್ಮ ಆದರ್ಶಗಳಿಗೆ, ನಿಮ್ಮ ಈ ಸರಳ ಜೀವನಕ್ಕೆ ಈ ಜಿಲ್ಲಾಡಳಿತದಿಂದ ಕೊಡೋದಕ್ಕೆ ಭಾಳ ಡೆಫಿನೆಟ್ಲಿ ನಮಗೂ ಕೂಡ ಭಾಳ ಹೆಮ್ಮೆಯ ವಿಚಾರ. ನೀವು ರಾಷ್ಟ್ರಪತಿಗಳಿಂದ ನಿನ್ನೆ ಏನು ಪ್ರಶಸ್ತಿ ತೊಗೊಂಡಿದ್ದೀರ ಪದ್ಮಶ್ರೀ, ಡೆಫಿನೆಟ್ಲಿ ನಮಗೆಲ್ಲರಿಗೂ ಕೂಡ ಭಾಳ ಗೌರವ. ಎಲ್ಲ ಜಿಲ್ಲೆಯ ಜನತೆ ಅವರಿಗೆ ಸಿಕ್ಕಿರೋ ಹಾಗೆ ಖುಷಿ ಪಟ್ಟಿದ್ದಾರೆ. ಅದರಲ್ಲೂ ಕೂಡ ಎಸ್ಪೆಷಲಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಅಬ್ಸರ್ವ್ ಮಾಡಿರೋದು ಭಾಳ ಎಕ್ಸೈಟೆಡ್ ಆಗಿ, ಭಾಳ ಎಲ್ಲರೂ ಕೂಡ ಎಲ್ಲ ಖುಷಿಪಟ್ಟು ಇದರೊಳಗಡೆ ಮಾಡಿರೋವಂಥದ್ದು. ಹಾಗಾಗಿ ಮತ್ತೊಮ್ಮೆ ಬರೀ ನಮ್ಮ ಜಿಲ್ಲೆಯ ಇದರೊಳಗಡೆ ಅಷ್ಟೆಲ್ಲ, ಕರ್ನಾಟಕ ರಾಜ್ಯದ ಸಮಸ್ತ ಜನತೆ ಇದ್ರ ಪರವಾಗಿ ನಿಮಗೆ ಹೃತ್ಪೂರ್ವಕದಂಥ ಧನ್ಯವಾದಗಳು ಮತ್ತು ಕೃತಜ್ಞತೆ. ಸರ್, ಗೊತ್ತು ನೀವು ಸಿಂಪ್ಲಿಸಿಟಿ ಒಳಗಡೆ ಬರೀ ಇದನ್ನಷ್ಟೇ ಹೇಳ್ತಾ ಇದ್ದೀರಾ ನೀವು. ಸರ್, ಒಂದೇ ಒಂದು ಚಿಟ್ಕದಲ್ಲಿ ಮಾತಾಡಿ ಇನ್ನೂ ಕೂಡ ಎಸ್ ಅಜಪ್ಪ ಅವರು ಎಷ್ಟು ವಿನೀತರಾಗಿ ತಲೆ ಬಾಗಿ ನೋಡಿ ಕೃತಜ್ಞತೆಯನ್ನು ಹೇಳಿದರು ಅಂತ ನೀವು ನೋಡಿದ್ರಿ. ಇದು ಜಿಲ್ಲಾಧಿಕಾರಿ ಅವರು ಪದ್ಮಶ್ರೀ ಪ್ರಶಸ್ತಿ, ಪದ್ಮಶ್ರೀ ಆಜಬ್ಬರಾದ ಬಳಿಕ ಆಜಬ್ಬರು ಸ್ವೀಕಾರ ಮಾಡ್ತಾ ಇರುವಂಥ ಮೊದಲ ಸನ್ಮಾನ ಇದು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಡಾಕ್ಟರ್ KV ರಾಜೇಂದ್ರ ಅವರು, ಜಿಲ್ಲಾಧಿಕಾರಿ ಅವರು ಈ ಒಂದು ಸನ್ಮಾನವನ್ನು ಆಜಪ್ಪ ಅವರಿಗೆ ಮಾಡಿದರು. ಆಜಪ್ಪ ಅವರು ಸನ್ಮಾನವನ್ನು ಕೂಡ ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿ ಅವರು ಮತ್ತೆ ಅದನ್ನೇ ಹೇಳಿದ್ದು, ನನಗೆ ನೀವು ಜಿಲ್ಲಾಧಿಕಾರಿಯವರು ಮನೆಗೆ ಕಾರು ಕಳಿಸಿ ನನ್ನನ್ನು ಏರ್ಪೋರ್ಟ್ಗೆ ಕರ್ಕೊಂಡು ಹೋದರು, ತಿರುಗಾ ಏರ್ಪೋರ್ಟಿಂದ ಬರುವಾಗಲೂ ಅಷ್ಟೇ, ನನಗೆ ಇಷ್ಟೆಲ್ಲ ಬೇಕಾಗಿರಲಿಲ್ಲ ಅಂತ ಅವರು ಅಂತಿಮವಾಗಿ ಹೇಳುವಂಥದ್ದು. ನನಗೆ ಅಷ್ಟೆಲ್ಲ ಬೇಕಾಗಿಲ್ಲ, ನಾನೊಬ್ಬ ಸಾಮಾನ್ಯ ಮನುಷ್ಯ, ನಾನೊಬ್ಬ ಬಡವರಲ್ಲಿ ಬಡವ, ನಾನು ಇದು ಯಾವುದನ್ನು ಬಯಸಿದವನು ಅಲ್ಲ ಅಂತ. ಸೊ ಅಂಥ ಆಜಬ್ಬರ ಆ ಒಂದು ಸರಳತೆ, ಅವರ ಆ ಮಕ್ಕಳ ಮನಸ್ಸಿನಂಥ ಒಂದು ಮನಸ್ಸಿದೆ ಅಲ್ವಾ, ಮನಸ್ಸು ಮತ್ತು ಹೃದಯ ಎರಡು ಕೂಡ, ಅವರ ಮನಸ್ಸು ಮತ್ತು ಹೃದಯ ಎರಡು ಕೂಡ ತುಂಬ ನಿಷ್ಕಲ್ಮಶವಾದದ್ದು, ಜೊತೆಗೆ ತುಂಬ ಪಾರದರ್ಶಕ. ಅವರು ಹೇಳ್ತಾರೆ ನೋಡಿ, ನನಗೆ ₹1 ಕೂಡ ಬೇಡ ಅಂತ, ನನಗಾಗಿ ₹1 ಕೂಡ ಬೇಡ ಅಂತ. ಎಸ್, ಖಂಡಿತವಾಗಿಯೂ ಆಜಬ್ಬರು ಅವರ ಇಡೀ ಸಮಾಜಮುಖಿ ಬದುಕಿನ ಸಂದರ್ಭದಲ್ಲಿ ಅವರಿಗಾಗಿ ₹1 ಕೂಡ ಉಳಿಸಿದವರು ಅಲ್ಲ, ಗಳಿಸಿದವರು ಅಲ್ಲ, ಕೇಳಿದವರು ಅಲ್ಲ. ಸೊ ಅವ್ರದ್ದು ತಲೆಯಲ್ಲಿ ಒಂದೇ, ಶಾಲೆ, ಮಕ್ಕಳು ಓದಬೇಕು, ಶಾಲೆ ಆದ ನಂತರ ಕಾಲೇಜಿಗೆ ಹೋಗಬೇಕು, ನನ್ನ ಊರಲ್ಲಿಂದ ಕಾಲೇಜ್ ಆಗಬೇಕು ಅಂತ. ನಿಜ ಅರ್ಥದ ಸಂತ. ಬಹುಶಃ ನಾವು ಪರಿಸ್ಥಿತಿ ಅಥವಾ ಕಾಲ ಅಥವಾ ಜನ ಅವರನ್ನು
ಮುಂದೆ ಕೂಡ ನೆನೀತಾರೆ. ಯಾಕಂತ ಹೇಳಿದ್ರೆ ನಾವು ಅದೆಷ್ಟೋ ಅವಧೂತರುಗಳನ್ನು, ಸಂತರುಗಳನ್ನು ನೋಡುತ್ತೇವೆ, ಸೂಫಿ ಸಂತರುಗಳನ್ನು ನಾವು ನೋಡ್ತೇವೆ. ಅವರ ಕಾಲ ಭೂಮಿಯಲ್ಲಿ ಮುಗಿದ ಬಳಿಕ ಕೂಡ ನೂರಾರು ವರ್ಷ ಅವರನ್ನು ಜನ ನೆನಪಿನಲ್ಲಿ ಇಟ್ಕೊಳ್ತಾರೆ. ಅವರು ಈ ರೀತಿ ಬದುಕಿದ್ದರು, ಅವರು ಇಂಥ ವಿಷಯವನ್ನು ಮಾಡಿದ್ದರು, ಅವರಿಂಥ ಪವಾಡವನ್ನು ಮಾಡಿದ್ದರು. ಆಜಬ್ಬ ಅವರು ಮಾಡಿದ ಪವಾಡ ಅಷ್ಟೇ. ಅರೆಕಳ ನ್ಯೂ ಪಡುಪಿನಲ್ಲಿ ಶಾಲೆ ಆಗುವಂತೆ ಮಾಡಿದ್ದೆ, ಅದು ಕೂಡ ಕಿತ್ತಳೆ ಮಾರಾಟ ಮಾಡಿಕೊಂಡು ತಾನೇ ಜಿಲ್ಲಾಧಿಕಾರಿ ಕಚೇರಿಗಳಿಗೆ, ಶಿಕ್ಷಣಾಧಿಕಾರಿಗಳ ಕಚೇರಿಗಳಿಗೆ, ಜಿಲ್ಲಾ ಪಂಚಾಯತ್ ಕಚೇರಿಗಳಿಗೆ ಅರ್ಜಿಯನ್ನು ಕೊಡ್ತಾ ತನ್ನ ಊರಿನಲ್ಲಿ ಒಂದು ಶಾಲೆ, ಆ ಶಾಲೆಗೆ ಮತ್ತೆ ಊರವರಿಂದೆಲ್ಲ ಸಂಘಟಕರಿಂದ ಮತ್ತು ಸ್ಪಾನ್ಸರ್ ಮಾಡುವವರಿಂದೆಲ್ಲ ದುಡ್ಡು ತಂದು ಆ ಶಾಲೆಯನ್ನು ಅಭಿವೃದ್ಧಿಪಡಿಸಿದ್ದು. ಅವರು ಅಷ್ಟನ್ನೇ ಮಾಡಿತ್ತು. ಅವರ ಕನಸು, ಅವರ ದಿನ, ಅವರ ಊಟ, ಅವರ ಅನ್ನ, ನೀರು ಎಲ್ಲ ಕೂಡ ಅದು ಶಾಲೆಯಾಗಿತ್ತು. ಅದಕ್ಕೆ ಅವರು ನಿಜ ಅರ್ಥದ ಅಕ್ಷರ ಸಂತ. ಇನ್ನು ನೂರಾರು ಕಾಲ ಈ ಊರು ಅವರನ್ನು ನೆನಪಿಟ್ಕೊಳ್ತದೆ. ಇನ್ನು ನೂರಾರು ಕಾಲ ಒಬ್ಬ ಸಂತನ ರೂಪದಲ್ಲೇ ಆ ಆಜಬ್ಬರನ್ನು ಈ ಊರು ನೆನಪಿಟ್ಟುಕೊಳ್ಳಿಕ್ಕೆ ಇದೆ. ಅಂಥ ನಿಷ್ಕಲ್ಮಶ ಮನುಷ್ಯ, ಅಂಥ ಹೃದಯವಂತ ಮನುಷ್ಯ ಅದು ನಮ್ಮ ಆಜಬ್ಬರು. ಇವತ್ತು ಅವರು ಪದ್ಮಶ್ರೀ ಆಜಬ್ಬರು. ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.